4 ನಿಮ್ಗೆ ಹೋಸ್ಟ್ ಮಾಡ್ತೀನಿ ನೋಡಿ. ಲಲಿತಾ ಮಾತಾಜಿಗೆ ಹೋಸ್ಟ್ ಮಾಡ್ತೀನಿ. ಲಲಿತಾ ಮಾತಾಜಿ ಹ್ಯಾಂಡ್ ರೈಸ್ ಮಾಡಿ. ಲಲಿತಾ ಎಂ ಅಂತ. ಆಯ್ತು, ಸರಿ. ಥ್ಯಾಂಕ್ ಯು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಲಲಿತಾ ಮಾತಾಜಿ ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಸ್ಕ್ರೀನ್ ಲಲಿತಾ ಮಾತಾಜಿ ನೀವೇ ಹಾಕ್ಬೇಕು. ಹರೇ ಕೃಷ್ಣ ಮಾತಾಜಿ. ಪ್ರಣಾಮಗಳು ಮಾತಾಜಿ. ಹಾಕ್ತೀನಿ, ಒಂದೇ ನಿಮಿಷ ಹಾಕ್ತೀನಿ. ಪ್ರಣಾಮಗಳು ಮಾತಾಜಿ. ಓಕೆ ಮಾತಾಜಿ, ಅರ್ಜೆಂಟ್ ಇಲ್ಲ ಮತ್ತೆ. ಹರೇ ಕೃಷ್ಣ, ಎಲ್ರಿಗೂ ಸ್ವಾಗತ. ಶ್ರೀ ಶ್ರೀ ಹರೇ ರಾಧಾ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ವಂದನೆಗಳು. ಪ್ರಣಾಮಗಳು ಮಾತಾಜಿ. ಪ್ರಣಾಮಗಳು. ಪ್ರಣಾಮಗಳು. ಹರೇ ಕೃಷ್ಣ ಮಾತಾಜಿ. ಪ್ರಣಾಮಗಳು. ಶ್ರೀ ಶ್ರೀ ರಾಧಾ ಗೋವಿಂದ ಮಂಗಳೂರು ಸ್ವಾಮಿಯವರು ಆಯೋಜಿಸಿದಂತಹ ದೇವೋತ್ತಮ ಪರಮ ಪುರುಷ ಬುಕ್ ರೀಡಿಂಗ್ ಹಾಜರಾಗಿರುವ ಭಕ್ತರಿಗೆ ಸ್ವಾಗತ, ಸುಸ್ವಾಗತ. ನಮ್ಮ ಮಂಗಳೂರು ಇಸ್ಕಾನ್ ಅಧ್ಯಕ್ಷರಾದಂತಹ ನಾಮನಿಷ್ಠ ಪ್ರಭುಜಿಯವರು ಹಮ್ಮಿಕೊಂಡಿರುವಂತಹ ಈ ಕಾರ್ಯಕ್ರಮ ಅವರಿಗೆ ನಾವು ಪ್ರಣಾಮಗಳನ್ನು ಸಲ್ಲಿಸುತ್ತಾ, ರಾಧಾ ಗೋವಿಂದರಿಗೆ ವಂದಿಸುತ್ತಾ, ಶೀಲಾ ಪ್ರಭುಪಾದರಿಗೆ ವಂದಿಸುತ್ತಾ ಇವತ್ತಿನ ಈ ತರಗತಿಯನ್ನು ಪ್ರಾರಂಭಿಸುತ್ತಾ ಮೊದಲಿಗೆ ಪ್ರಾರ್ಥನೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀತಪದ ಕಮಲಂ ಶ್ರೀ ಗುರು ವೈಷ್ಣವಾಂಶ್ಚ ಶ್ರೀ ರೂಪಂ ಸಾಗ್ರಜಾತಂ ಸಾಗರ ರಘುನಾಥಾನ್ವಿತಂ ಸತ್ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಶ್ರೀ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಾಗರ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವಿಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣು ಪಾದಾಯ ಕೃಷ್ಣಕೇಶಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನಿ. ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ಸಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಎಲ್ಲರಿಗೂ ಮತ್ತೊಮ್ಮೆ ತರಗತಿಗೆ ಸ್ವಾಗತ. ಇವತ್ತಿನ ಅಧ್ಯಾಯ 83 ಮುಂದುವರಿಸುವಂತದ್ದು. ಮೊನ್ನೆದು ಯಾವ್ದಂತ ಹೇಳಿದ್ರೆ ವಸುದೇವನ ಯಜ್ಞ ಕಾರ್ಯಗಳು. ಮತ್ತೆ ಸ್ಕ್ರೀನ್ ಹಾಕ್ತಾ ಇದ್ದೀರಾ? ಹಾಕ್ತೀನಿ ಮಾತಾಜಿ, ಹಾಕ್ತೀನಿ. ಇನ್ನೊಂದ್ರಲ್ಲಿ ಲಾಗಿನ್ ಹಾಕೊಂಡೆ, ಒಂದ್ ನಿಮಿಷ. ಯಾರ ಹತ್ರ ಆದ್ರೂ ರೆಡಿ ಇದೆ ಮಾತಾಜಿ. ಸಿಕ್ಸ್ 32 ಪೇಜು. 32 ಪೇಜ್ ಅಲ್ಲಿ ಸೆಕೆಂಡ್ ಪ್ಯಾರಾಗ್ರಾಫ್ ಮಾತ್ರ ಕೆಳಗಿದೆ. ನಮ್ಮ ಪ್ರೀತಿಯ ಪ್ರಭು, ಪ್ರಿಯ ಪ್ರಭುವೆ, ಅಲ್ಲಿಂದ ಓದ್ಬೇಕು. ಮೇಲೆ ಇನ್ನು ಕೆಳಗಿದೆ. ನೆಕ್ಸ್ಟ್ ಸ್ಕ್ರೋಲ್ ಮಾಡಿ ಮೇಲೆ. ಇದೆ ಅಲ್ಲ, ಅಲ್ಲ ಇದೆ ಮಾತಾಜಿ. ಪ್ರಿಯ ಪ್ರಭುವೆ, ನಮ್ಮ ಪ್ರಿಯ ಪ್ರಭು. ನೆಕ್ಸ್ಟ್ ಈ ಪೇರ ಆಗಿಲ್ಲ ಮಾತಾಜಿ, ಆಗಿಲ್ಲ ಮಾತಾಜಿ. ಅದು ಇದಾಗಿಲ್ಲ. ವೈದಿಕ ಜ್ಞಾನವು. ಹಾ ಇರ್ಲಿ, ಓದಿ. ಒಂದ್ ನಿಮಿಷ ಕರೀತೀನಿ.
ಪ್ರಭಾವತಿ ತನಕ ಆಯ್ತಾ? ಜಯದ ಸತ್ಯಭಾಮ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ ಮಾತೆ. ಹರೇ ಕೃಷ್ಣ. ನಿಮಗೆ ಕಷ್ಟ ಪ್ರಿಯ- ಆಗ್ತದ ಹೆಸರು ಹೇಳಲಿಕ್ಕೆ? ಮಾತಾಜಿ ಹೆಸರು ಹೇಳಲಿಕ್ಕೆ ಕಷ್ಟ ಆಗ್ತದ? ಇಲ್ಲ ಇಲ್ಲ, ನಾ 2ರಲ್ಲಿ ಆಗಿದ್ದೀನಿ, ಅದಕ್ಕೆ ಪ್ರಿಯ- ಒಂದ್ರಲ್ಲಿದ್ರೆ ಆಗಲ್ಲ. ಮಾತಾಜಿ ಓದ್ಲಾ? ಸರಿ. ಓದಿ ಮಾತಾಜಿ. ಹರೇ ಕೃಷ್ಣ ಮಾತೆ. ಪ್ರಿಯ ಪ್ರಭುವೇ, ವೈದಿಕ ಜ್ಞಾನವು ನಿನ್ನ ನಿರ್ಮಲ ಹೃದಯದ ಪ್ರತಿನಿಧಿ. ವೈರಾಗ್ಯ, ವೇದಾಭ್ಯಾಸ ಮತ್ತು ಧ್ಯಾನ ಸಮಾಧಿಗಳು ನಿನ್ನ ಪ್ರತ್ಯೇಕ ಮತ್ತು ಅಪ್ರತ್ಯಕ್ಷ ರೂಪದಲ್ಲಿ ನಿನ್ನನ್ನು ಸಾಕ್ಷಾತ್ಕರಿಸಿಕೊಳ್ಳಲು ವಿವಿಧ ಮಾರ್ಗಗಳು. ಸಮಸ್ತ ಇಂದ್ರಿಯ ಗೋಚರ ಜಗತ್ತು ನಿನ್ನ ನಿರಾಕಾರ ಶಕ್ತಿಯ ಅಭಿವ್ಯಕ್ತಿ. ಆದರೆ ಆದಿಪುರುಷನಾಗಿ ನೀನು ಇಲ್ಲಿ ಪ್ರತ್ಯಕ್ಷನಾಗಿಲ್ಲ. ನೀನು ಪರಮಾತ್ಮ, ಪರಬ್ರಹ್ಮ, ಬ್ರಾಹ್ಮಣ ಸಂಸ್ಕೃತಿಯಲ್ಲಿ ಸ್ಥಿರವಾಗಿರುವವರು. ನೀನು ಅಲೌಕಿಕ ರೂಪದ ಸತ್ಯವನ್ನು ಅರಿಯಬಲ್ಲವರು. ನೀನು ಯಾವಾಗಲೂ ಬ್ರಾಹ್ಮಣರನ್ನು ಗೌರವಿಸುತ್ತೀಯೆ. ಆದುದರಿಂದ ಬ್ರಾಹ್ಮಣ ಸಂಸ್ಕೃತಿಯನ್ನು ಅರಿಸುವವರಲ್ಲಿ ನೀನೇ ಅಗ್ರಗಣ್ಯ ಎಂದು ಭಾವಿಸುತ್ತೇನೆ. ಆದುದರಿಂದ ನಿನ್ನನ್ನು ಬ್ರಾಹ್ಮಣ ದೇವ ಎಂದು ಕರೆಯುತ್ತಾರೆ. ಬ್ರಹ್ಮಣ್ಯ ದೇವ. ಬ್ರಾಹ್ಮಣ್ಯ ದೇವ ಎಂದು ಕರೆಯುತ್ತಾರೆ. ಪ್ರಿಯ ಪ್ರಭುವೇ, ಭಾಗ್ಯದಲ್ಲಿ ನಿನ್ನನ್ನು ಮೀರಿಸಿದವರಿಲ್ಲ ಮತ್ತು ಎಲ್ಲಾ ಸಾಧು ಸಂತರಿಗೆ ನೀನೇ ಕಟ್ಟಕಡೆಯ ಆಶ್ರಯ. ಆದುದರಿಂದ ನಿನ್ನನ್ನು ಕಂಡುದರಿಂದ ನಮ್ಮ ಜೀವನ, ಶಿಕ್ಷಣ, ತಪಸ್ಸು ಮತ್ತು ದಿವ್ಯ ಜ್ಞಾನಗಳ ಪರಿಪೂರ್ಣತೆಯನ್ನು ಸಾಧಿಸಿದ್ದೇವೆ ಎಂದು ಭಾವಿಸುತ್ತೇನೆ. ವಾಸ್ತವಿಕವಾಗಿ ಎಲ್ಲ ಅಲೌಕಿಕ ಸಾಧನೆಗಳ ಪರಮ ಲಕ್ಷ್ಯವೂ ನೀನೇ. ನಮ್ಮ ಪ್ರೀತಿಯ ಪ್ರಭು, ನಿನ್ನದು ಅನಂತ ಜ್ಞಾನ, ನಿನ್ನದು ಪರಿಪೂರ್ಣ ಜ್ಞಾನಾನಂದದಲ್ಲಿರುವ ಚಿರಂತನ ದಿವ್ಯ ರೂಪ. ಪ್ರಿಯ ಪ್ರಭುವೇ, ನಿನ್ನ ಜ್ಞಾನಕ್ಕೆ ಮಿತಿಯೇ ಇಲ್ಲ. ನಿನ್ನದು ದಿವ್ಯ ರೂಪ, ಅದು ಜ್ಞಾನಾನಂದಗಳಲ್ಲಿ ನಿತ್ಯವಾದುದು. ನೀನು ದೇವೋತ್ತಮ, ಪರಮ ಪುರುಷ, ಪರಬ್ರಹ್ಮ, ಪರಮಾತ್ಮ. ನಿನ್ನ ಅಂತರಂಗ ಶಕ್ತಿಯ ಅಂದರೆ ಶಕ್ತಿಯ ಅಂದರೆ ಯೋಗ ಮಾಯೆಯ ಶಕ್ತಿಯಿಂದ ನೀನು ನಿನ್ನ ಅಮಿತ ಸಾಮರ್ಥ್ಯಗಳನ್ನು ಮರೆಮಾಡುತ್ತೀಯೆ. ಆದರೂ ನಾವು ನಿನ್ನ ಮಹೋನ್ನತ ಸ್ಥಾನವನ್ನು ಅರ್ಥ ಮಾಡಿಕೊಳ್ಳಬಲ್ಲೆವು. ಆದುದರಿಂದ ನಾವೆಲ್ಲರೂ ನಿನಗೆ ನಮ್ಮ ಗೌರವಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತೇವೆ. ಪ್ರಿಯ ಪ್ರಭುವೇ, ನಿನ್ನ ದಿವ್ಯ ಶ್ರೀಮಂತಿಕೆಗಳ ವಾಸ್ತವ ಸ್ವರೂಪವನ್ನು ಮರೆಮಾಚಿ ನೀನು ಮನುಷ್ಯನ ಪಾತ್ರದಲ್ಲಿ ಲೀಲೆಗಳನ್ನು ಸವೆಯುತ್ತೀಯೆ. ಆದುದರಿಂದ ಓದಿ ಮಾತಾಜಿ. ಆದುದರಿಂದ ನಾವೆಲ್ಲರೂ ಒಂದ್ ನಿಮಿಷ ಮಾತಾಡಿ. ಆದುದರಿಂದ ಇಲ್ಲಿರುವ ಯಾವ ರಾಜರು ನಿನ್ನೊಡನೆ ಸದಾ ಬೆರೆತು ನಿನ್ನೊಡನೆ ಊಟ ಮಾಡಿ ನಿನ್ನೊಡನೆ ಕುಳಿತುಕೊಳ್ಳುವ ಈ ಯದುಕುಲದ ಸದಸ್ಯರೂ ಸಹ ನೀನೇ ಎಲ್ಲ ಕಾರಣಗಳ ಮೂಲ ಕಾರಣನು, ಎಲ್ಲರ ಪರಮಾತ್ಮ ಮತ್ತು ಸಮಸ್ತ ಸೃಷ್ಟಿಯ ಮೂಲ ಕಾರಣನು ನೀನೇ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಲಾರರು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದ ಮಾತಾಜಿ. ಗೀತಾ ಎಂ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮನುಷ್ಯನು ರಾತ್ರಿ ಕನಸು ಕಾಣುವಾಗ ಕನಸಿನಲ್ಲಿ ಕಂಡ ಭ್ರಮೆಯ ವ್ಯಕ್ತಿಗಳನ್ನು ವಾಸ್ತವ ಎಂದು ಸ್ವೀಕರಿಸುತ್ತಾನೆ ಮತ್ತು ಕನಸಿನ ಕಾಲ್ಪನಿಕ ದೇಹವನ್ನು ನಿಜವಾದ ದೇಹ ಎಂದು ಒಪ್ಪಿಕೊಳ್ಳುತ್ತಾನೆ.
ಆ ಕಾಲಾವಧಿಯಲ್ಲಿ ಈ ಭ್ರಮೆಯ ದೇಹವಲ್ಲದೆ ತನ್ನ ಎಚ್ಚರಾವಸ್ಥೆಯ ನಿಜವಾದ ದೇಹ ಹೊಂದಿದೆ ಎನ್ನುವುದನ್ನು ಮನುಷ್ಯನು ಮರೆಯುತ್ತಾನೆ. ಹಾಗೆಯೇ ಎಚ್ಚರಾವಸ್ಥೆಯಲ್ಲಿ ಸಹ ದಿಗ್ಭ್ರಮೆಯಾದ ಆತ್ಮವು ಇಂದ್ರಿಯ ಸುಖವೇ ನಿಜವಾದ ಸುಖ ಎಂದು ಭಾವಿಸಿ ಬಿಡುತ್ತದೆ. ಭೌತಿಕ ಶರೀರದ ಇಂದ್ರಿಯ ಭೋಗದ ವಿಧಾನದಿಂದ ಜೀವಾತ್ಮವು ಮುಚ್ಚಿ ಹೋಗುತ್ತದೆ ಮತ್ತು ಅದರ ಪ್ರಜ್ಞೆಯು ಭೌತಿಕವಾಗಿ ಕಲುಷಿತವಾಗುತ್ತದೆ. ಭೌತಿಕ ಪ್ರಜ್ಞೆಯಿಂದಲೇ ಮನುಷ್ಯನು ದೇವೋತ್ತಮ ಪರಮಪುರುಷನಾದ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದಿರುವುದು. ಯೋಗ ಪದ್ಧತಿಯ ಪರಿಪಕ್ವ ಅಭ್ಯಾಸದಿಂದ ಮಹಾಯೋಗಿಗಳು ತಮ್ಮ ಕೃಷ್ಣ ಪ್ರಜ್ಞೆಗೆ ಪುನಶ್ಚೇತನ ನೀಡಲು ಪ್ರಯತ್ನಿಸುತ್ತಾರೆ. ನಿನ್ನ ಚರಣ ಕಮಲಗಳನ್ನು ಅರ್ಥ ಮಾಡಿಕೊಂಡು ನಿನ್ನ ದಿವ್ಯ ರೂಪವನ್ನು ಧ್ಯಾನಿಸುತ್ತಾರೆ. ಹೀಗೆ ಸಂಚಿತವಾದ ಪಾಪಕರ್ಮ ಫಲಕ್ಕೆ ಪ್ರತಿಯಾಗುತ್ತದೆ. ಗಂಗಾಜಲವು ಮನುಷ್ಯನ ಪಾಪರಾಶಿಗಳನ್ನು ತೊಡೆದು ಹಾಕಬಲ್ಲದು ಎಂದು ಹೇಳುತ್ತಾರೆ. ಆದರೆ ಗಂಗಾಜಲದ ಮಹಿಮೆಗೆ ನಿನ್ನ ಚರಣಕಮಲಗಳೇ ಕಾರಣ. ಗಂಗಾಜಲವು ನಿನ್ನ ಚರಣಕಮಲಗಳಿಂದ ಬೆವರಾಗಿ ಹರಿಯುತ್ತದೆ. ಇಂದು ನೇರವಾಗಿ ನಿನ್ನ ಚರಣಕಮಲಗಳನ್ನು ಕಾಣುವ ಭಾಗ್ಯವು ನಮ್ಮದಾಗಿದೆ. ಪ್ರಿಯ ಪ್ರಭುವೇ, ನಾವೆಲ್ಲರೂ ನಿನಗೆ ಶರಣಾಗತರಾದ ಆತ್ಮಗಳು, ನಿನ್ನ ಭಕ್ತರು. ಆದುದರಿಂದ ನಮ್ಮಲ್ಲಿ ದಯೆ ಇಡು ಮತ್ತು ನಿನ್ನ ನಿಷ್ಕಾರಣ ಕರುಣೆಯನ್ನು ನಮಗೆ ಅನುಗ್ರಹಿಸು. ನಿನ್ನ ಭಕ್ತಿಪೂರ್ವಕ ಸೇವೆಯಲ್ಲಿ ಸದಾ ನಿರತರಾಗಿದ್ದು ಮುಕ್ತರಾದವರಿಗೆ ಪ್ರಕೃತಿಯ ಭೌತಿಕ ಗುಣಗಳ ಸೋಂಕಿಲ್ಲ ಎಂದು ನಮಗೆ ತಿಳಿದಿದೆ. ಹೀಗೆ ಅವರು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಭಗವಂತನ ರಾಜ್ಯಕ್ಕೆ ಏರಲು ಅರ್ಹರಾಗಿದ್ದಾರೆ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಧನ್ಯವಾದ ಮಾತಾಜಿ. ಜ್ಯೋತಿಶ್ರೀ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಒಂದ್ ನಿಮಿಷ. ಮೊದಲು ಕೃಷ್ಣನಿಗೆ ಪ್ರಾರ್ಥನೆ ಸಲ್ಲಿಸಿದ ನಂತರ ನೆರೆದಿದ್ದ ಋಷಿಗಳು ಧೃತರಾಷ್ಟ್ರ ಮಹಾರಾಜ ಮತ್ತು ಯುಧಿಷ್ಠಿರ ಮಹಾರಾಜರ ಅನುಮತಿಯನ್ನು ಪಡೆದು ತಮ್ಮ ತಮ್ಮ ಆಶ್ರಮಗಳಿಗೆ ಹೋಗಲು ಬಯಸಿದರು. ಆಗ ಕೃಷ್ಣನ ತಂದೆಯೂ ಅತ್ಯಂತ ಪ್ರಸಿದ್ಧ ಧರ್ಮನಿಷ್ಠನೂ ಆದ ವಸುದೇವನು ಋಷಿಗಳ ಬಳಿಗೆ ಹೋಗಿ ನಮ್ರತೆಯಿಂದ ಅವರ ಪಾದಗಳಿಗೆ ನಮಸ್ಕರಿಸಿ ಹೀಗೆ ಹೇಳಿದ: ಪ್ರಿಯ ಮಹರ್ಷಿಗಳೇ, ನಿಮಗೆ ದೇವತೆಗಳಿಗಿಂತ ಹೆಚ್ಚು ಗೌರವವಿದೆ. ಆದುದರಿಂದ ನಿಮಗೆ ಗೌರವಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ. ನನ್ನ ಒಂದು ಪ್ರಾರ್ಥನೆಯನ್ನು ಅಂಗೀಕರಿಸಬೇಕೆಂದು ನನ್ನ ಹಂಬಲ. ಉಳಿದೆಲ್ಲ ಕರ್ಮಫಲಗಳನ್ನ ಇಲ್ಲವಾಗಿಸುವ ಕಾಮ್ಯ ಕರ್ಮವನ್ನ ನೀವು ದಯೆಯಿಟ್ಟು ವಿವರಿಸಿದರೆ ಅನುಗ್ರಹವಾಗುತ್ತದೆ. ಅಲ್ಲಿದ್ದ ಋಷಿಗಳಿಗೆ ಮಹರ್ಷಿ ನಾರದರು ನಾಯಕರು. ಅವರು ಹೀಗೆ ನುಡಿದರು: ಪ್ರಿಯ ಋಷಿಗಳೇ, ತನ್ನ ವಿಶಿಷ್ಟ ಸಜ್ಜನಿಕೆ ಮತ್ತು ಸರಳತೆಗಳಿಂದ ಕೃಷ್ಣನನ್ನು ತನ್ನ ಮಗನನ್ನಾಗಿ ಸ್ವೀಕರಿಸಿ ದೇವೋತ್ತಮ ಪರಮಪುರುಷನ ತಂದೆಯಾದ ವಸುದೇವನು ತನ್ನ ಕಲ್ಯಾಣಕ್ಕಾಗಿ ನಮ್ಮನ್ನು ಪ್ರಶ್ನಿಸುವುದನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟವಲ್ಲ. ಸಲಿಗೆಯಿಂದ ತಿರಸ್ಕಾರ ಬರುತ್ತದೆ ಎಂದು ಹೇಳುತ್ತಾರೆ. ಕೃಷ್ಣನು ಅವನ ಮಗನಾದ್ದರಿಂದ ವಸುದೇವನಿಗೆ ಅವನ ವಿಷಯದಲ್ಲಿ ಭಯಭಕ್ತಿಗಳಿಲ್ಲ. ಹಲವೊಮ್ಮೆ ಗಂಗಾ ತೀರದಲ್ಲಿಯೇ ವಾಸ ಮಾಡುವವರು ಗಂಗೆಯನ್ನು ಅಷ್ಟೇನು ಮುಖ್ಯ ಎಂದು ಗಣಿಸುವುದಿಲ್ಲ. ಸ್ನಾನಕ್ಕೆ ದೂರವಿರುವ ಪುಣ್ಯಕ್ಷೇತ್ರಕ್ಕೆ ಹೋಗುತ್ತಾರೆ. ಯಾವಾಗಲೂ ಕೃಷ್ಣನ ಜ್ಞಾನವು ಯಾರ ಜ್ಞಾನಕ್ಕೂ ಕಡಿಮೆಯಲ್ಲ. ಕೃಷ್ಣನೇ ಇಲ್ಲಿರುವಾಗ ವಸುದೇವನು ಉಪದೇಶಕ್ಕಾಗಿ ನಮ್ಮನ್ನು ಬೇಡಬೇಕಾಗಿಲ್ಲ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ರಾಜು ತಂಬಟ್ ಪ್ರಭುಜಿ. ಹರೇ ಕೃಷ್ಣ. ರಾಜು ತಂಬಟ್ ಪ್ರಭುಜಿ. ನೆನ್ನೆ ಓದಿದ್ದೀರಾ ಮಾತಾಜಿ ನೀವು? ಮಾತಾಜಿ ಎಲ್ಲಿಂದ ಓದ್ಬೇಕು? ಈಗ ಸೃಷ್ಟಿ ಸ್ಥಿತಿ ಮತ್ತೆ ಅಲ್ಲಿಂದಲ್ಲ ಪ್ರಭುಜಿ, ಸೃಷ್ಟಿ ಸ್ಥಿತಿ ಮತ್ತು ಲಯ. ಸೃಷ್ಟಿ ಸ್ಥಿತಿ ಮತ್ತು ಲಯಗಳ ಪ್ರಕ್ರಿಯೆಯಿಂದ ಕೃಷ್ಣನ ಮೇಲೆ ಯಾವ ಪ್ರಭಾವವೂ ಇಲ್ಲ. ತನ್ನಾಚೆ ಯಾವ ಶಕ್ತಿ ಮಾಧ್ಯಮದಿಂದ ಅವನ ಪ್ರಭಾವಿತನಾಗುವುದಿಲ್ಲ. ಕಾಲ ಗುಣಗಳಲ್ಲಿ ವಸ್ತುಗಳನ್ನು ಮಾರ್ಪಡಿಸುವ ಭೌತಿಕ ಗುಣಗಳ ಪರಸ್ಪರ ಪ್ರತಿಕ್ರಿಯೆಯಿಂದ ಅವನಿಗೆ ಕ್ಷೋಭ ಇಲ್ಲ. ಅವನ ದಿವ್ಯ ರೂಪವು ಜ್ಞಾನಮಯವಾಗಿದೆ. ಅಜ್ಞಾನ, ಅಹಂಕಾರ, ಮೋಹ, ಅಸೂಯ ಮತ್ತು ಇಂದ್ರಿಯ ಭೋಗಗಳಿಂದ ಅದಕ್ಕೆ ಕ್ಷೋಭೆ ಇಲ್ಲ. ಪಾಪ ಪುಣ್ಯಗಳ ಕರ್ಮಗಳ ನಿಯಮಗಳಿಗೆ ಅವನ ಜ್ಞಾನವು ಒಳಗಾಗುವುದಿಲ್ಲ. ಭೌತಿಕ ಶಕ್ತಿಯ ಗುಣತ್ರಯಗಳು ಅದರ ಮೇಲೆ ಪ್ರಭಾವವನ್ನು ಬೀರಲಾರವು. ಅವನೇ ಪರಮಾಧಿಕಾರಿ, ದೇವೋತ್ತಮ ಪುರುಷ. ಆದುದರಿಂದ ಅವನನ್ನು ಮೀರಿಸಿದವರಾಗಲಿ ಅವನಿಗೆ ಸಮಾನರಾಗಲಿ ಇಲ್ಲ. ಭೌತಿಕ ಇಂದ್ರಿಯಗಳ ಮನಸ್ಸು ಮತ್ತು ಬುದ್ಧಿ ಶಕ್ತಿಗಳಿಂದ ಆಚ್ಛಾದಿತವಾದ ಬದ್ಧಾತ್ಮವು ಕೃಷ್ಣನಿಗೆ ಸಮಾನ ಎಂದು ಸಾಮಾನ್ಯ ಬದ್ಧ ಮನುಷ್ಯನು ಭಾವಿಸಬಹುದು. ಆದರೆ ಕೃಷ್ಣನು ಸೂರ್ಯನಂತೆ. ಮೋಡ, ಹಿಮ ಮತ್ತು ಮಂಜುಗಳು ಅಥವಾ ಇತರ ಗ್ರಹಗಳು ಸೂರ್ಯನನ್ನು ಮರೆಮಾಚುವಂತೆ ಕಂಡರೂ ಅದು ಮರೆಯಾಗುವುದಿಲ್ಲ.
ಅಷ್ಟು ಬುದ್ಧಿ ಇಲ್ಲದವರ ಕಣ್ಣುಗಳನ್ನು ಇಂತಹ ಪ್ರಭಾವಗಳು ಮರೆ ಮಾಡಬಹುದು. ಅವರು ಆಗ ಸೂರ್ಯನು ಅದೃಶ್ಯ ಎಂದು ಭಾವಿಸಬಹುದು. ಹಾಗೆ ಇಂದ್ರಿಯಗಳ ಪ್ರಭಾವಕ್ಕೊಳಗಾಗಿ ಭೌತಿಕ ಸುಖಕ್ಕೆ ಅಂಟಿಕೊಂಡವರು ದೇವೋತ್ತಮ ಪರಮ ಪುರುಷನ ಸ್ಪಷ್ಟ ದರ್ಶನವನ್ನು ಪಡೆಯಲಾರರು. ಅನಂತರ ಕೃಷ್ಣ, ಬಲರಾಮ ಮತ್ತು ಇತರ ಅಸುರ ಎದುರಿನಲ್ಲಿ ಅಲ್ಲಿದ್ದ ಋಷಿಗಳು ವಸುದೇವನು ಪ್ರಾರ್ಥಿಸಿದಂತೆ ಅವನಿಗೆ ನಿರ್ದೇಶನ ಮಾಡಿದರು. ಕರ್ಮಗಳ ಫಲವನ್ನು ಅಥವಾ ಕಾಮ್ಯ ಕರ್ಮಗಳಿಗೆ ಪ್ರೇರಕವಾಗುವ ಬಯಕೆಗಳನ್ನು ನಿವಾರಿಸಲು ಶ್ರದ್ಧಾ ಭಕ್ತಿಗಳಿಂದ ವಿಷ್ಣುವಿಗೆ ಆರಾಧನೆಗಾಗಿ ನಿರ್ದೇಶಿಸಿರುವ ಯಜ್ಞಗಳನ್ನು ಮಾಡಬೇಕು. ಎಲ್ಲ ಯಜ್ಞಗಳ ಫಲಗಳು ವಿಷ್ಣುವಿಗೆ ಅರ್ಪಿತವಾಗುತ್ತವೆ. ಕಾಲದ 3 ಹಂತಗಳಾದ ಭೂತ, ವರ್ತಮಾನ ಮತ್ತು ಭವಿಷ್ಯತ್ತುಗಳನ್ನು ಗ್ರಹಿಸಲು ಸಾಕಷ್ಟು ಅನುಭವವಿರುವ ಮತ್ತು ಅಪೌರುಷೇಯ ಶಾಸ್ತ್ರಗಳ ಕಣ್ಣಿನಿಂದ ಎಲ್ಲವನ್ನು ಸ್ಪಷ್ಟವಾಗಿ ನೋಡಬಲ್ಲವರಾದ ಮಹಾಪುರುಷರು ಮತ್ತು ಸಂತರು ಒಮ್ಮತದಿಂದ ಒಂದು ಮಾರ್ಗವನ್ನು ಸೂಚಿಸಿದ್ದಾರೆ. ಅದೇನೆಂದರೆ ಹೃದಯದಲ್ಲಿ ಸೇರಿರುವ ಭೌತಿಕ ಕಲ್ಮಶದ ಕಸವನ್ನು ಹೋಗಲಾಡಿಸಲು ಮತ್ತು ಮುಕ್ತಿ ಪಥವನ್ನು ನಿಷ್ಕಳಂಕ ಮಾಡಲು ಮತ್ತು ಆ ಮೂಲಕ ದಿವ್ಯಾನಂದವನ್ನು ಪಡೆಯಲು ಮನುಷ್ಯನು ವಿಷ್ಣುನನ್ನು ಸುಪ್ರಸನ್ನಗೊಳಿಸಬೇಕು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಎನ್ನುವ 3 ಸಾಮಾಜಿಕ ವರ್ಗಗಳ ಗೃಹಸ್ಥರಿಗೆ ಪುರುಷೋತ್ತಮನೆನ್ನಿಸಿಕೊಂಡ ದೇವೋತ್ತಮ ಪರಮ ಪುರುಷ ವಿಷ್ಣುವಿನ ಆರಾಧನೆಯೊಂದೇ ಶುಭ ಮಾರ್ಗ ಎಂದು ಹೇಳಿದ್ದಾರೆ. ಹರೇ ಹರೇ ಕೃಷ್ಣ ಕೃಷ್ಣ. ಮತ್ತು ಸ್ವಲ್ಪ ಪ್ರಭುಜಿ, ಹೇಳಿ ಧನ್ಯವಾದ. ಹರೇ ಕೃಷ್ಣ ಮತ್ತು ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಸೌಮ್ಯಶ್ರೀ ಮಾತಾಜಿ, ಕನ್ನಡ ಸೌಮ್ಯಶ್ರೀ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಈ ಭೌತಿಕ ಜಗತ್ತಿನಲ್ಲಿರುವ ಎಲ್ಲ ಬದ್ಧ ಆತ್ಮಗಳಿಗೂ ಭೌತಿಕ ಪ್ರಕೃತಿಯ ಸಂಪನ್ಮೂಲಗಳ ಮೇಲೆ ಯಜಮಾನಿಕೆ ನಡೆಸುವ ಗಾಢವಾದ ಬಯಕೆ ಇರುತ್ತದೆ. ಪ್ರತಿಯೊಬ್ಬನಿಗೂ ಐಶ್ವರ್ಯ ಬೇಕು. ಪ್ರತಿಯೊಬ್ಬನೂ ಬದುಕಿನಲ್ಲಿ ಸಾಧ್ಯವಾದಷ್ಟು ಸುಖ ಪಡಬೇಕು. ಪ್ರತಿಯೊಬ್ಬನಿಗೂ ಹೆಂಡತಿ, ಮನೆ ಮತ್ತು ಮಕ್ಕಳು ಬೇಕು. ಪ್ರತಿಯೊಬ್ಬನು ಈ ಜಗತ್ತಿನಲ್ಲಿ ಸುಖವಾಗಿದ್ದು ಮುಂದಿನ ಜನ್ಮದಲ್ಲಿ ಸ್ವರ್ಗವನ್ನು ಸೇರಬೇಕು. ಆದರೆ ಈ ಬಯಕೆಗಳೇ ಪ್ರಾಪಂಚಿಕ ಬಂಧನಗಳ ಕಾರಣಗಳು. ಈ ಬಂಧನದಿಂದ ಬಿಡುಗಡೆ ಪಡೆಯಲು ಮನುಷ್ಯನು ತಾನು ಪ್ರಾಮಾಣಿಕವಾಗಿ ಸಂಪಾದಿಸಿದ ಸಂಪತ್ತನ್ನು ಶ್ರೀ ವಿಷ್ಣುವಿನ ಸಂತೃಪ್ತಿಗಾಗಿ ಉಪಯೋಗಿಸಬೇಕು. ಎಲ್ಲ ಭೌತಿಕ ಬಯಕೆಗಳನ್ನು ನಿಷ್ಫಲಗೊಳಿಸಲು ಒಂದೇ ಮಾರ್ಗವೆಂದರೆ ವಿಷ್ಣುವಿನ ಭಕ್ತಿಪೂರ್ವಕ ಸೇವೆಯಲ್ಲಿ ತೊಡಗುವುದು. ಹೀಗೆ ಆತ್ಮ ಸಂಯಮವಿರುವ ಮನುಷ್ಯನು ಗೃಹಸ್ಥನಾಗಿದ್ದಾಗಲೂ ಭೌತಿಕ ಶ್ರೀಮಂತಿಕೆಯ ಬಯಕೆ, ಹೆಂಡತಿ, ಮಕ್ಕಳ ಬಯಕೆ ಮತ್ತು ಉನ್ನತ ಲೋಕಗಳಿಗೆ ಹೋಗುವ ಬಯಕೆ, ಈ 3 ಬಗೆಯ ಭೌತಿಕ ಬಯಕೆಗಳನ್ನು ಬಿಡಬೇಕು. ಕಡೆಗೆ ಅವನು ಗೃಹಸ್ಥಾಶ್ರಮವನ್ನೇ ತ್ಯಜಿಸಿ ಸನ್ಯಾಸವನ್ನು ಸ್ವೀಕರಿಸಿ ಪ್ರಭುವಿನ ಭಕ್ತಪೂರ್ವಕ ಸೇವೆಗೆ ತಾನು ಮುಡಿಪಾಗಬಹುದು. ಬ್ರಾಹ್ಮಣ, ಕ್ಷತ್ರಿಯ ಮತ್ತು ವೈಶ್ಯ ಇಂತಹ ಮೇಲ್ವರ್ಗಗಳಲ್ಲಿ ಹುಟ್ಟಿದ್ದರೂ ಪ್ರತಿಯೊಬ್ಬನೂ ದೇವತೆಗಳಿಗೆ, ಋಷಿಗಳಿಗೆ, ಪಿತೃಗಳಿಗೆ, ಜೀವಿಗಳಿಗೆ ಋಣಿಯಾಗಿರುತ್ತಾನೆ. ಈ ಎಲ್ಲ ಋಣಗಳನ್ನು ತೀರಿಸಲು ಮನುಷ್ಯನು ಯಜ್ಞಗಳನ್ನು ಮಾಡಬೇಕು, ವೇದಾಭ್ಯಾಸ ಮಾಡಬೇಕು ಮತ್ತು ಗೃಹಸ್ಥಾಶ್ರಮದಲ್ಲಿ ಮಕ್ಕಳನ್ನು ಪಡೆಯಬೇಕು. ಹೀಗೆ ಋಣವನ್ನು ತೀರಿಸದೆ ಸನ್ಯಾಸಿಯಾದರೆ ತನ್ನ ಸ್ಥಾನದಿಂದ ಪತನ ಹೊಂದುತ್ತಾನೆ. ಈಗ ನೀನು ಆಗಲೇ ಪಿತೃಋಣವನ್ನು, ಋಷಿ ಋಣವನ್ನು ತೀರಿಸಿದ್ದೀಯೆ. ಯಜ್ಞಗಳನ್ನು ಮಾಡಿದರೆ ದೇವತೆಗಳ ಋಣದಿಂದ ಮುಕ್ತನಾಗಿ ದೇವೋತ್ತಮ ಪರಮಪುರುಷನಲ್ಲಿ ಪೂರ್ಣ ಆಶ್ರಯವನ್ನು ಪಡೆಯಬಹುದು. ಪ್ರಿಯ ವಾಸುದೇವ, ನಿಶ್ಚಯವಾಗಿಯೂ ನೀನು ಹಿಂದಿನ ಜನ್ಮದಲ್ಲಿ ಹಲವು ಪುಣ್ಯ ಕಾರ್ಯಗಳನ್ನು ಮಾಡಿದ್ದೀಯೆ. ಇಲ್ಲವಾದರೆ ದೇವೋತ್ತಮ ಪರಮಪುರುಷನರಾದ ಕೃಷ್ಣ ಬಲರಾಮರ ತಂದೆಯಾಗುವುದು ಹೇಗೆ ಸಾಧ್ಯವಾಗುತ್ತಿತ್ತು? ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಲಕ್ಷ್ಮೀ PM ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಓದ್ತೀನಿ. ಈಗ ಎಕ್ಸ್ಪ್ಲೈನ್ ಮಾಡ್ತೀರಾ ಮಾತಾಜಿ? ಮಾತಾಜಿ ಆಮೇಲೆ ಓದಿ ಮಾತಾಜಿ, ಆಮೇಲೆ. ಆಯ್ತು. ಪ್ರಭುವೇ ಅಲ್ವಾ, ಇದು ಮೊನ್ನೆದು ಮುಂದುವರಿತದೆ. ಅಲ್ಲಿ ಅದೇ ಒಂದು ಯಜ್ಞ ಮಾಡುವಂತ ಪ್ಲೇಸ್ ಅಲ್ಲಿ ಇರ್ತಾರೆ ಅವರು, ಸಮಂತ ಪಂಚಕ. ಅಲ್ಲಿ ಕುರುಕ್ಷೇತ್ರದಲ್ಲಿ ಅಲ್ಲಿಯೇ ಇರ್ತಾರೆ ಅವರು ರಾಜರನ್ನೆಲ್ಲ ಬೀಳ್ಕೊಟ್ಟಾದ ನಂತರ ಇಲ್ಲಿ ಏನ್ ಹೇಳ್ತಾರೆ, ವೈದಿಕ ಜ್ಞಾನವು ನಿನ್ನ ನಿರ್ಮಲ ಹೃದಯದ ಪ್ರತಿನಿಧಿ, ವೈರಾಗ್ಯ, ಇದೆಲ್ಲ ಋಷಿಗಳು ಹೇಳುವಂತ ಕೃಷ್ಣನಿಗೆ. ವೇದಾಭ್ಯಾಸ ಮತ್ತು ಧ್ಯಾನ ಸಮಾಧಿಗಳು ನಿನ್ನ ಪ್ರತ್ಯಕ್ಷ ಮತ್ತು ಅಪ್ರತ್ಯಕ್ಷ ರೂಪಗಳಲ್ಲಿ ನಿನ್ನನ್ನು ಸಾಕ್ಷಾತ್ಕರಿಸಿಕೊಳ್ಳಬಹುದು ಅಂತ ಹೇಳ್ತಾರೆ.
ಅಪ್ರತ್ಯಕ್ಷ ಪ್ರತ್ಯಕ್ಷ ಅಂದ್ರೆ ಸಾಕಾರ ಮತ್ತು ನಿರಾಕಾರ. ನಿರಾಕಾರ ರೂಪದಲ್ಲಿ ವೈರಾಗ್ಯ, ವೇದಾಭ್ಯಾಸ ಮತ್ತು ಧ್ಯಾನ, ಸಮಾಧಿಗಳು ಈ ತರ ಎಲ್ಲ ಇವ್ರು ಏನ್ ಮಾಡ್ತಾರೆ, ಪ್ರತ್ಯಕ್ಷ ರೂಪದಲ್ಲಿ, ಸಾಕಾರ ರೂಪದಲ್ಲಿ ಮತ್ತು ನಿರಾಕಾರ ರೂಪದಲ್ಲಿ ನಿನ್ನನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ತಾರೆ. ಇದನ್ನ ಬೇರೆ ಬೇರೆ ದಾರಿಗಳು ಅಂತ ಹೇಳ್ತಾರೆ. ಸಮಸ್ತ ಇಂದ್ರಿಯ ಗೋಚರ ಜಗತ್ತು ನಿನ್ನ ನಿರಾಕಾರ ಶಕ್ತಿ ಅಭಿವ್ಯಕ್ತಿ. ಅಂದ್ರೆ ಭಗವಂತ ಇಲ್ಲಿ ಕಾಣುವಂಥದ್ದೆಲ್ಲ ಭಗವಂತನಿಂದಲೇ ಆಗಿರುವಂತದ್ದಾದ್ರೆ ಅವನು ಕಾಣುದಿಲ್ಲ, ನಮ್ಗೆ ನಿರಾಕಾರ ಅಭಿವ್ಯಕ್ತಿ ಅಂತ ಹೇಳ್ತಾರೆ. ಆದ್ರೆ ಆದಿ ದೇವ ಪುರುಷನಾಗಿ ನೀನು ಅಲ್ಲಿ ಪ್ರತ್ಯಕ್ಷನಾಗಿಲ್ಲ. ನೀನು ಪರಮಾತ್ಮ, ಪರಬ್ರಹ್ಮ, ಬ್ರಾಹ್ಮಣ ಸಂಸ್ಕೃತಿಯಲ್ಲಿ ಸ್ಥಿರವಾಗಿರುವುದು. ನೀನು ಅಲೌಕಿಕ ರೂಪದ ಸತ್ಯವನ್ನು ಅರಿಯಬಲ್ಲ ಅಂತ ಹೇಳ್ತಾರೆ. ಅಂದ್ರೆ ಬ್ರಾಹ್ಮಣ ಸಂಸ್ಕೃತಿಯಲ್ಲಿ ಸ್ಥಿರನಾಗಿರುವವ ನೀನು ಅಲೌಕಿಕ ರೂಪದ ಸತ್ಯವನ್ನು ತಿಳಿದವನು. ಯಾವಾಗ್ಲೂ ಬ್ರಾಹ್ಮಣರನ್ನು ನೀನು ಗೌರವಿಸ್ತೀಯ, ಬ್ರಾಹ್ಮಣ ಸಂಸ್ಕೃತಿಯನ್ನು ಅನುಸರಿಸ್ತೀಯ, ನೀನೇ ಅಗ್ರಗಣ್ಯ ಅದರಲ್ಲಿ ಅಂತ ಹೇಳ್ತಾರೆ. ಆದ್ದರಿಂದ ನಿನ್ನನ್ನು ಬ್ರಾಹ್ಮಣ್ಯ ದೇವ ಎಂದು ಕರೀತಾರೆ. ನಾವು ಈಗ ಪ್ರಸಾದ ಅರ್ಪಿಸುವ ಹೇಳ್ತೇವಲ್ಲ, ಬ್ರಾಹ್ಮಣ್ಯ ದೇವ, ಗೋ ಬ್ರಾಹ್ಮಣ ಹಿತ ಅಂತ ಹೇಳ್ತೀವಲ್ಲ. ಬ್ರಾಹ್ಮಣ ಮತ್ತೆ ಗೋವುಗಳಿಗೆ ತುಂಬಾ ಹಿತವನ್ನು ಮಾಡುವಂತಹ ಭಗವಂತ ಅವನು. ಅದನ್ನೇ ಅವನು ಬ್ರಾಹ್ಮಣ ಸಂಸ್ಕೃತಿಯನ್ನು ಕೂಡ ಅನುಸರಿಸಿದ್ರೆ ಅಗ್ರಗಣ್ಯ ಅಂತ ಹೇಳ್ತಾರೆ. ಪ್ರಿಯ ಪ್ರಭುವೆ, ಭಾಗ್ಯದಲ್ಲಿ ನಿನ್ನನ್ನು ಮೀರಿಸಿದವರಿಲ್ಲ. ಅಂದ್ರೆ ಆ ಭಗವಂತನಿಗಿರುವಂತಹ ಐಶ್ವರ್ಯ ಸಂಪತ್ತು ಯಾರಲ್ಲಿ ಕೂಡ ಇಲ್ಲ, ಅದನ್ನು ಮೀರಿದವರು ಯಾರೂ ಇಲ್ಲ. ಸಾಧು ಸಂತರಿಗೆ ನೀನೇ ಕಟ್ಟ ಕಡೆ ಆಶ್ರಯ. ಆದ್ದರಿಂದ ನಿನ್ನನ್ನು ಕಂಡುದರಿಂದ ನಮ್ಮ ಜೀವನ, ಶಿಕ್ಷಣ, ತಪಸ್ಸು ಮತ್ತು ದಿವ್ಯ ಜ್ಞಾನಗಳ ಪರಿಪೂರ್ಣತೆಯನ್ನು ಸಾಧಿಸ್ತೇವೆ. ನಾವು ನಿನ್ನನ್ನು ನೋಡಿದ ಮೇಲೆ ಎಲ್ಲವನ್ನು ಪಡ್ಕೊಂಡೆವು ಅಂತ ಹೇಳ್ತಾರೆ ಋಷಿಮುನಿಗಳು. ವಾಸ್ತವವಾಗಿ ಎಲ್ಲ ಅಲೌಕಿಕ ಸಾಧನೆಗಳ ಪರಮ ಲಕ್ಷ್ಯವು ನೀನೇ ಅಂತ ಹೇಳ್ತಾರೆ. ಅಲೌಕಿಕ ಅಂತ ಹೇಳಿದ್ರೆ ಭೌತಿಕವಲ್ಲದು, ಆ ಸಾಧನೆಗಳ ಪರಮ ಲಕ್ಷ್ಯ ಎಲ್ಲ ನೀನೇ ಅಂತ ಹೇಳ್ತಾರೆ. ನಮ್ಮ ಪ್ರೀತಿಯ ಪ್ರಭು, ನಿನ್ನನ್ನು ಅನಂತ ಜ್ಞಾನ, ಭಗವಂತನದ್ದು ಅನಂತ ಜ್ಞಾನ ಅಲ್ವಾ, ನಮ್ಗೆ ವೇದಗಳ ಜ್ಞಾನವನ್ನು ಕೊಟ್ಟಿರುವಂತದೇ ಭಗವಂತ. ನಿನ್ನನ್ನು ಪರಿಪೂರ್ಣ ಜ್ಞಾನಾನಂದದಲ್ಲಿರುವ ಚಿರಂತನ ದಿವ್ಯ ರೂಪ ನೀನು ಅಂತ ಹೇಳ್ತಾರೆ. ನಿನ್ನ ಜ್ಞಾನಕ್ಕೆ ಮಿತಿ ಇಲ್ಲ, ನಿನ್ನದು ದಿವ್ಯ ರೂಪ, ಜ್ಞಾನಾನಂದಗಳಲ್ಲಿ ನಿತ್ಯವಾದದ್ದು. ನೀನು ದೇವೋತ್ತಮ ಪರಪುರುಷ, ಪರಬ್ರಹ್ಮ ಅಂತ ಅವರನ್ನೆಲ್ಲ ಹೊಗಳುತ್ತಾರೆ ಭಗವಂತನ. ನಿನ್ನ ಅಂತಶಕ್ತಿ ಎಂದರೆ ಯೋಗ ಮಾಯ ಶಕ್ತಿಯಿಂದ ನೀನು ನಿನ್ನ ಅಮಿತ ಸಾಮರ್ಥ್ಯಗಳನ್ನು ಮರ ಮಾಡ್ತಾ ಇದೀಯಾ. ಅಂದ್ರೆ ನಿನ್ಗೆ ಎಷ್ಟು ಸಾಮರ್ಥ್ಯ ಇದೆ, ಅವನೀಗ ವ್ಯಕ್ತಿ ರೂಪದಲ್ಲಿ ಇರುವಂತಹದ್ದು, ಅದನ್ನೆಲ್ಲ ಮರೆಮಾಚಿ ಇರ್ತಾನೆ, ಇದು ತೋರಿಸುದಿಲ್ಲ ಅಲ್ವಾ. ಸಾಮಾನ್ಯ ಮನುಷ್ಯರ ಹಾಗೆ ನಡ್ಕೊಳ್ತಾರೆ. ಆದ್ರೂ ನಿನ್ನ ಮಹೋನ್ನತ ಸ್ಥಾನವನ್ನು ನಾವು ಅರ್ಥ ಮಾಡ್ಕೊಂಡಿದ್ದೇವೆ ಅಂತ ಹೇಳ್ತಾರೆ. ಋಷಿ ಮುನಿಗಳಿಗೆ ಇದು ಅರ್ಥ ಆಗ್ತದೆ, ಅವರಿಗೆ ಆ ದಿವ್ಯ ಜ್ಞಾನ ಅವರಿಗೆ ಗೊತ್ತಿರ್ತದೆ ಅಲ್ವಾ, ಸಾಕ್ಷಾತ್ಕಾರ ಪಡ್ಕೊಂಡಿರ್ತಾರೆ, ಅವರಿಗೆ ಇದೆಲ್ಲ ಅರ್ಥ ಆಗ್ತದೆ. ಆದ್ರಿಂದ ನಾವೆಲ್ಲರೂ ನಿನಗೆ ಗೌರವಪೂರ್ವಕ ಪ್ರಣಾಮಗಳನ್ನು ಅರ್ಪಿಸ್ತೇವೆ ಅಂತ ಹೇಳ್ತಾರೆ. ನಿನ್ನ ದಿವ್ಯ ಶ್ರೀಮಂತಿಕೆಗಳ ವಾಸ್ತವ ಸ್ವರೂಪವನ್ನು ಮರೆಮಾಚಿ ಮನುಷ್ಯನ ಪಾತ್ರದಲ್ಲಿ ಲೀಲೆಗಳನ್ನು ಕಲಿಯುತ್ತಿದ್ದೀಯೇ. ಆದ್ದರಿಂದ ಇಲ್ಲಿರುವ ಯಾವ ರಾಜರು ನಿನ್ನೊಡನೆ ಸದಾ ಬೆರೆತು ನಿನ್ನೊಡನೆ ಊಟ ಮಾಡಿ, ಅಂದ್ರೆ ಈ ಯದು ವಂಶದವರೆಲ್ಲ ಅವ್ರ ಜೊತೆನೇ ಇರ್ತಾರೆ, ಯಾವಾಗ್ಲೂ ಒಟ್ಟಿಗೆ ಇರ್ತಾರೆ. ಅವ್ರು ಯಾರಿಗೂ ಇವಾಗ ಕೃಷ್ಣ ಅನ್ನೋದೇ ಗೊತ್ತಿಲ್ಲ. ಯದು ಕುಲದ ಸದಸ್ಯರು ಸಹ ನೀನೇ ಎಲ್ಲ ಕಾರಣಗಳ ಮೂಲ ಕಾರಣ, ಎಲ್ಲರ ಪರಮಾತ್ಮ ಮತ್ತು ಸಮಸ್ತ ಸೃಷ್ಟಿಯ ಮೂಲ ಕಾರಣ ನೀನೇ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಲಾರು. ಜೊತೆಲೇ ಇರ್ತಾರೆ, ಆದ್ರೆ ಅವರು ಬದ್ಧಾತ್ಮರಾಗಿರ್ತಾರೆ, ಅದರಿಂದ ಅವ್ರಿಗೆ ಅರ್ಥ ಆಗುದಿಲ್ಲ. ನಾವೆಲ್ಲ ಅರ್ಥ ಮಾಡಿಕೊಂಡಿದ್ದೀವಿ ಅಂತ ಹೇಳ್ತಾರೆ. ಮನುಷ್ಯನು ರಾತ್ರಿ ಕನಸು ಕಾಣ್ತೇವೆ, ನಾವು ರಾತ್ರಿಯಲ್ಲೆಲ್ಲ ಕನಸು ಕಾಣ್ತೇವೆ, ಕನಸಲ್ಲಿ ಕಂಡದ್ದೆಲ್ಲ ನಿಜ ಅಂತ ಹೇಳ್ತೇವೆ. ಅದೇ ತರ ಇಲ್ಲಿ ಏನ್ ಹೇಳ್ತಾರೆ, ಹಗಲಲ್ಲಿ ನಾವು ಇಂದ್ರಿಯ ಸುಖ ಮಾಡ್ತೇವೆ, ಆ ಇಂದ್ರಿಯ ಸುಖವೇ ನಿಜವಾದದ್ದು, ವಾಸ್ತವವಾದದ್ದು ಅಂತ ನಾವು ತಿಳ್ಕೊಳ್ತೇವೆ ಅಂತ ಹೇಳ್ತಾರೆ. ಎಚ್ಚರವಾದಾಗ ಒಂದು ಶರೀರ ಇದೆ ಅನ್ನೋದನ್ನು ನಾವು ಕನಸಲ್ಲಿ ಮರೆತು ಬಿಟ್ಟಿರ್ತೇವೆ, ಅದೇ ನಿಜ ಅಂತ ಹೇಳ್ತೇವೆ. ಅದೇ ತರ ಇಲ್ಲಿ ನಮ್ಗೆ ಒಂದು ಆಧ್ಯಾತ್ಮಿಕ ಶರೀರ ಇದೆ ಅನ್ನೋದು ನಾವು ಮರೆತು ಬಿಟ್ಟು ಭೌತಿಕದಲ್ಲಿರುವಂತಹ ಈ ದೇಹವೇ ನಿಜವಾದ ದೇಹ ಅಂತ ಇಂದ್ರಿಯ ಸುಖ ಮಾಡ್ತಾ ಮಾಡ್ತಾ ನಾವು ಹಾಗೆ ತಿಳ್ಕೊಳ್ತೇವೆ ಅಂತ ಇಲ್ಲಿ ಭಗವಂತ ಹೋಲಿಕೆ ಕೊಟ್ಟಿರ್ತಾರೆ. ಇಲ್ಲಿ ಋಷಿ ಮುನಿಗಳಿರುವಂತಹ ಭೌತಿಕ ಶರೀರದ ಇಂದ್ರಿಯ ಭೋಗದ ವಿಧಾನ ಜೀವಾತ್ಮ ಮುಚ್ಚಿ ಹೋಗುತ್ತದೆ, ಎಲ್ಲ ನಮ್ಗೆ ಇಂದ್ರಿಯ ಸುಖದಿಂದ ಇದೇ ನಿಜವಾದ್ದು ಅಂತ ನಾವು ತಿಳ್ಕೊಂಡಿರ್ತೇವೆ. ಆಧ್ಯಾತ್ಮಿಕವಾದ ಒಂದು ಶರೀರ ಇದೆ ಅನ್ನೋದೇ ಮರೆತು ಬಿಟ್ಟಿರ್ತೇವೆ ಅಂತ ಹೇಳ್ತಾರೆ. ಭೌತಿಕ ಪ್ರಜ್ಞೆಯಿಂದಲೇ ಮನುಷ್ಯನು ದೇವೋತ್ತಮ ಪರಮಪುರುಷನಾದ ಕೃಷ್ಣನನ್ನು ಅರ್ಥ ಮಾಡಿಕೊಳ್ತಾ ಇಲ್ಲ ಅಂತ ಹೇಳ್ತಾರೆ. ಯೋಗ ಪದ್ಧತಿಯ ಪರಿಪಕ್ವ ಅಭ್ಯಾಸದಿಂದ ಮಹಾಯೋಗಿಗಳು ತಮ್ಮ ಕೃಷ್ಣ ಪ್ರಜ್ಞೆಗೆ ಪುನಶ್ಚೇತನ ನೀಡಲು ಪ್ರಯತ್ನಿಸುತ್ತಾರೆ. ನಿನ್ನ ಚರಣ ಕಮಲಗಳನ್ನು ಅರ್ಥ ಮಾಡಿಕೊಂಡು ನಿನ್ನ ದಿವ್ಯ ರೂಪವನ್ನು ಧ್ಯಾನಿಸ್ತಾರೆ. ಇದೆಲ್ಲ ಯೋಗಿಗಳು, ಅವರನ್ನು ನಿನ್ನನ್ನೇ ಧ್ಯಾನ ಮಾಡಿ ಅವರು ದಿವ್ಯ ರೂಪವನ್ನು ಧ್ಯಾನ ಮಾಡ್ತಾರೆ. ಹೀಗೆ ಸಂಚಿತವಾದ ಪಾಪ ಕರ್ಮ ಫಲಕ್ಕೆ ಪ್ರತಿಯಾಗುತ್ತದೆ ಅಂತ ಹೇಳ್ತಾರೆ. ಅಂದ್ರೆ ಅವರಲ್ಲಿರುವಂತಹ ಪಾಪ ಕರ್ಮ ಫಲಗಳೆಲ್ಲ ಈ ಧ್ಯಾನದಿಂದ ಅವರಿಗೆ ಏನಾಗ್ತದೆ, ಅದು ನಾಶವಾಗ್ತಾ ಹೋಗ್ತದೆ. ಯಾವ ತರ ಅಂದ್ರೆ ಗಂಗಾಜಲ ಹೇಗೆ ನಮ್ಮ ಪಾಪ ರಾಶಿಗಳನ್ನು ನಾಶ ಮಾಡ್ತದೆ, ಆ ತರ ಈ ಗಂಗಾಜಲವು ನಿನ್ನ ಒಂದು ಪಾದ ಕಮಲದಿಂದ ಹರಿದು ಬಂದಿದೆ, ಆ ಒಂದು ಬೆವರಾಗಿ ಹರಿದು ಬರ್ತಾ ಇದೆ.
ಅದನ್ನು ನಾವೀಗ ಈಗ ನಿನ್ನ ಪಾದ ಕಮಲವನ್ನು ನಾವು ಪ್ರತ್ಯಕ್ಷವಾಗಿ ಇಲ್ಲಿ ನೋಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ನಮಗೆ ಅನುಗ್ರಹಿಸಿದ ಭಕ್ತಿಪೂರ್ವಕ ಸೇವೆಯಲ್ಲಿ ಸದಾ ನಿರತರಾಗಿದ್ದು ಮುಕ್ತರಾದವರಿಗೆ, ಅಂದ್ರೆ ಇವರೆಲ್ಲ ಮುಕ್ತಾತ್ಮರು. ಯಾರು ಈ ಮಹಾ ಋಷಿಗಳು ಮುಕ್ತಾತ್ಮರು. ಅವರಿಗೆ ಇನ್ನು ಭಗವಂತನ ಕರುಣೆ ಅನುಗ್ರಹ ಎಲ್ಲ ಬೇಕಂತಿಲ್ಲ. ಯಾಕಂದ್ರೆ ಅವರು ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ಲಿಕ್ಕೆ ಆಗ್ಲೇ ಅವರು ಅರ್ಹರಾಗಿರ್ತಾರೆ. ಆದ್ರೂ ಕೂಡ ಇಲ್ಲಿ ಅವ್ರೇನ್ ಕೇಳ್ತಾರೆ, ನಿನ್ನ ಭಕ್ತರು ನಾವು, ಆದ್ದರಿಂದ ನಮ್ಮಲ್ಲಿ ದಯೆ ಇಡು ಮತ್ತು ನಿನ್ನ ನಿಷ್ಕಾರಣ ಕರುಣೆಯನ್ನು ನಮ್ಗೆ ಅನುಗ್ರಹಿಸು ಅಂತ ಬೇಡ್ತಾ ಇರ್ತಾರೆ. ನೆಕ್ಸ್ಟ್ ಪ್ಯಾರಾಗ್ರಾಫ್. ಮೊದಲು ಕೃಷ್ಣನಿಗೆ ಪ್ರಾರ್ಥನೆ ಸಲ್ಲಿಸಿದ ನಂತರ ನೆರೆದಿದ್ದ ಋಷಿಗಳು ಧೃತರಾಷ್ಟ್ರ ಮಹಾರಾಜ ಮತ್ತು ಯುಧಿಷ್ಠಿರ ಮಹಾರಾಜ ಇವರನ್ನೆಲ್ಲ, ಅಲ್ಲಿದ್ದ ಎಲ್ಲ ಕುರುಕ್ಷೇತ್ರದವ್ರು ಯಾರ್ಯಾರು ಇರ್ತಾರೆ ಅವರಿಗೆಲ್ಲ ಅವ್ರು ತಮ್ಮ ತಮ್ಮ ಆಶ್ರಮಗಳಿಗೆ ಹೋಗಲು ಅವ್ರು ಬಯಸ್ತಾರೆ. ಅವ್ರಿಗೆಲ್ಲ ಅನುಮತಿ ಕೇಳ್ತಾರೆ. ಅನುಮತಿ ಕೇಳಿ ಅವ್ರಿಗೆ ಆಶ್ರಮ ಮಾಡಿರ್ತಾರೆ, ಅಲ್ಲೆಲ್ಲ ನಿಲ್ಲಿಕ್ಕೆ. ಅಲ್ಲಿ ಹೋಗ್ತಾರೆ ಅವರು. ಆಗ ಕೃಷ್ಣನ ತಂದೆಯು ಅತ್ಯಂತ ಪ್ರಸಿದ್ಧ ಧರ್ಮನಿಷ್ಠನು ಆದ ವಸುದೇವ ಅವನೇನ್ ಮಾಡ್ತಾನೆ, ಬಂದು ಋಷಿ ಮುನಿಗಳಿಗೆ ಪಾದಗಳಿಗೆ ನಮಸ್ಕಾರ ಮಾಡ್ತಾನೆ. ಮತ್ತೆ ಅವರ ಹತ್ರ ಹೇಳ್ಕೊಳ್ತಾನೆ, ಏನಂದ್ರೆ, ಪ್ರಿಯ ಮಹರ್ಷಿಗಳೇ, ನಿಮಗೆ ದೇವತೆಗಳಿಗಿಂತ ಹೆಚ್ಚು ಗೌರವವಿದೆ, ಆದ್ರಿಂದ ನಾನು ಗೌರವಪೂರ್ವಕ ಪ್ರಣಾಮಗಳನ್ನು ಮಾಡ್ತಾ ಇದ್ದೇನೆ. ದಯವಿಟ್ಟು ನಮ್ಗೆ ಇಲ್ಲಿ ಒಂದು ಪ್ರಶ್ನೆ ಕೇಳ್ತಾನ ಅವನು, ಏನಂದ್ರೆ, ಕರ್ಮಫಲಗಳ ಉಳಿದ ಕರ್ಮಫಲಗಳನ್ನು ಇಲ್ಲವಾಗಿಸುವ ಕಾಮ್ಯ ಕರ್ಮವನ್ನು ನೀವು ದಯವಿಟ್ಟು ವಿವರಿಸಿದರೆ ಅನುಗ್ರಹವಾಗ್ತದೆ ಅಂತ ಹೇಳ್ತಾರೆ. ಅಂದ್ರೆ ನಮ್ಮಲ್ಲಿ ಏನು ಉಳಿದಿದೆ ಕರ್ಮಫಲಗಳು, ಅದನ್ನು ಇಲ್ಲ ಮಾಡುವಂತ ಕಾಮ್ಯ ಕರ್ಮಗಳು ಏನಿದೆ ಅದ್ರ ಬಗ್ಗೆ ನಮ್ಗೆ ಸ್ವಲ್ಪ ವಿವರವಾಗಿ ಹೇಳಿದೆ ಒಳ್ಳೇದಿತ್ತು ಅಂತ ಹೇಳಿ ವಸುದೇವ ಕೇಳ್ತಾನೆ ಋಷಿ ಮುನಿಗಳ ಹತ್ರ. ಆಗ ಋಷಿ ಮುನಿಗಳಲ್ಲಿ ಮುಖ್ಯರಾದವರು ನಾರದರಿರ್ತಾರೆ. ಅವರು ಋಷಿ ಮುನಿಗಳಿಗೆ ಹೇಳ್ತಾರೆ, ಏನ್ ಹೇಳ್ತಾರೆ ಅಂದ್ರೆ, ಪ್ರಿಯ ಋಷಿಗಳೇ, ತನ್ನ ವಿಶಿಷ್ಟ ಸಜ್ಜನಿಕೆ, ಅಂದ್ರೆ ಇವನು ತನ್ನ ಮಗನನ್ನೇ ಪಡ್ಕೊಂಡಿದ್ದಾನಲ್ವಾ, ಅವನ ಸಜ್ಜನಿಕೆಯಿಂದ ಸರಳತೆಯಿಂದ ಕೃಷ್ಣ ಬಲರಾಮರನ್ನು ಮಕ್ಕಳಾಗಿ ಪಡ್ಕೊಂಡಿದ್ದಾನೆ ಅಂತ ಹೇಳ್ತಾರೆ. ಅವನು ಏನು ಸ್ತುತಿಸುವುದು ಅರ್ಥ ಮಾಡ್ಕೊಳ್ಳಿಕ್ಕೆ ನಮ್ಗೇನ್ ಕಷ್ಟ ಅಲ್ಲ ಈ ಪ್ರಶ್ನೆಯನ್ನು ಅಂತ ಹೇಳ್ತಾರೆ. ಸಲಿಗೆಯಿಂದ ತಿರಸ್ಕಾರ ಬರ್ತದೆ, ಅಂದ್ರೆ ಅವರಿಗೆ ಮಗನಾಗಿದ್ದಾರೆ ಕೃಷ್ಣ ಬಲರಾಮ ಅಥವಾ ದೇವೋತ್ತಮ ಪರಮಪುರುಷ, ಅವರಿಗೆ ಅದು ಅರ್ಥ ಆಗ್ತಾ ಇಲ್ಲ. ಆದ್ರೆ ಅವರು ಸಲಿಗೆಯಿಂದ ಮಗನಲ್ಲಿ ಅವರಲ್ಲಿ ಇದಿರ್ತದೆ ಅಲ್ವಾ, ನನಗೆ ಕಾಮ್ಯ ಕರ್ಮಗಳ ಫಲ ಬರ್ಬಹುದು ಅಂತ ಅವರ ಮನಸ್ಸಿನಲ್ಲಿ ಇರ್ಬಹುದು. ಆದ್ರಿಂದ ಅವನು ಈ ಪ್ರಶ್ನೆ ಕೇಳ್ತಾ ಇದ್ದಾನೆ. ಅವನ ಮಗನಾದ್ದರಿಂದ ವಸುದೇವನಿಗೆ ಅವನ ವಿಷಯದಲ್ಲಿ ಭಯಭಕ್ತಿಗಳಿಲ್ಲ. ಮಕ್ಕಳ ಮೇಲೆ ಭಯಭಕ್ತಿ ಇರುವುದಿಲ್ಲ ತಂದೆಗೆ. ಕೆಲವೊಮ್ಮೆ ಗಂಗಾ ತೀರದಲ್ಲಿ ವಾಸ ಮಾಡುವವರು ಕೂಡ ಗಂಗಾ ನದಿ ಬದಿಯಲ್ಲಿ ಇರ್ತಾರೆ, ಸ್ನಾನ ಮಾಡ್ತಾರೆ ಪ್ರತಿ ದಿವಸ. ತೀರ್ಥಯಾತ್ರೆ ಅಂದ್ರೆ ಅವರಿಗೆ ಅಷ್ಟೊಂದು ಕೇರ್ಲೆಸ್ ಆಗಿರ್ತದೆ. ಅಪರೂಪಕ್ಕೆ ಹೋದವರಿಗೆ ಮಾತ್ರ ಇದು ಗಂಗಾ ನದಿ, ಪವಿತ್ರ ನದಿ, ಹಾಗೆಲ್ಲ ಪಾಪನಾಶಿನಿ ಅಂತೆಲ್ಲ ಒಂದು ಗೌರವ ಇರ್ತದೆ. ಹತ್ತಿರದಲ್ಲಿ ಇದ್ದವರಿಗೆ ಅಷ್ಟು ಇರುವುದಿಲ್ಲ. ಅದೇ ತರ ತನ್ನ ಹತ್ತಿರವೇ ಇದ್ದಾನೆ ಮಗ ಅಂತ ಹೇಳುವ ಒಂದು ಸಲಿಗೆ ಅವನಲ್ಲಿ ಇರ್ತದೆ ಅಲ್ವಾ. ಅಲ್ಲಿ ಅವನಿಗೆ ಗೊತ್ತಿರುವುದಿಲ್ಲ. ಆದ್ರೂ ಋಷಿಮುನಿಗಳ ಹತ್ರ ಕೇಳ್ತಾನೆ ಆ ಪ್ರಶ್ನೆಯನ್ನು, ಪಾಪಗಳನ್ನು ನಿವಾರಿಸುವಂತ ಏನಾದ್ರೂ ಕಾಮ್ಯ ಕರ್ಮ ಇದ್ರೆ ನಮ್ಗೆ ಹೇಳಿ ಅಂತ. ನೆಕ್ಸ್ಟ್ ಹೋಗಿ, ಸೃಷ್ಟಿ ಸ್ಥಿತಿ ಲಯಗಳ ಪ್ರಕ್ರಿಯೆಯಿಂದ ಕೃಷ್ಣನ ಮೇಲೆ ಯಾವ ಪ್ರಭಾವವೂ ಇಲ್ಲ. ಕೃಷ್ಣನಿಗೆ ಯಾವ ಪ್ರಭಾವ ಇಲ್ಲ. ಸೃಷ್ಟಿ ಸ್ಥಿತಿ ಲಯ ಮಾಡ್ತಾನೆ, ಅದರಲ್ಲಿ ಅವನು ಒಳಗಾಗುದಿಲ್ಲ. ಯಾವ ಕಾಲಗಳ ಗುಣ ಕೂಡ ಅವನಿಗಿಲ್ಲ. ಭೂತ ಭವಿಷ್ಯತ್ ವರ್ತಮಾನ ಕಾಲದಲ್ಲಿ ಬದಲಾವಣೆ ಆಗುವಂತ ಯಾವುದು ಅವನಲ್ಲಿ ಪ್ರಭಾವ ಬೀರುವುದಿಲ್ಲ. ಅವನ ದಿವ್ಯ ಗುಣವು ಜ್ಞಾನಮಯವಾಗಿದೆ. ಅಜ್ಞಾನ, ಅಹಂಕಾರ, ಮೋಹ, ಅಸೂಯೆ, ಇಂದ್ರಿಯ ಮೋಹಗಳಿಂದ ಅದಕ್ಕೆ ಶೋಭೆ ಇಲ್ಲ ಅಂತ ಹೇಳ್ತಾರೆ. ಯಾವುದು ಕೂಡ ಅವನಿಗೆ ಅಹಂಕಾರ, ಅಸೂಯೆ ಯಾವುದು ಇಲ್ಲ ಭಗವಂತನಿಗೆ. ಪಾಪ ಪುಣ್ಯಗಳ ಕರ್ಮಗಳ ನಿಯಮಗಳಿಗೆ ಅವನ ಜ್ಞಾನವು ಒಳಗಾಗುತ್ತಿಲ್ಲ. ಪಾಪ ಪುಣ್ಯ ಅವನು ಏನೇ ಕರ್ಮ ಮಾಡಿದ್ರು ಕೂಡ ಅದು ಅಲೌಕಿಕವಾಗಿ ಇರ್ತದೆ. ಭೌತಿಕ ಶಕ್ತಿಯ ಗುಣತ್ರಯಗಳು ಅದರ ಮೇಲೆ ಪ್ರಭಾವವನ್ನು ಬೀರಲಾರ. ಈ ಭೌತಿಕದಲ್ಲಿರುವಂತಹ ಯಾವ 3 ಗುಣಗಳು ಸತ್ವ ರಜಸ್ ತಮಸ್ ಅವನ ನಿರ್ಗುಣಿ, ಅವನಿಗೆ ಯಾವುದು ಪ್ರಭಾವ ಬೀರುತ್ತಿಲ್ಲ. ಅವನೇ ಪರಮಾಧಿಕಾರಿ, ದೇವೋತ್ತಮ ಪರಮಪುರುಷ. ಆದ್ರಿಂದ ಅವನನ್ನು ಮೀರಿಸುವುದರಾಗಲಿ ಅವನಿಗೆ ಸಮಾನರಾಗಲಿ ಯಾರು ಇಲ್ಲ ಅಂತ ಋಷಿಮುನಿಗಳಿದ್ದಾರೆ. ಭೌತಿಕ ಇಂದ್ರಿಯಗಳು ಮತ್ತು ಮನಸ್ಸು ಮತ್ತು ಬುದ್ಧಿಶಕ್ತಿಗಳಿಂದ ಆಚ್ಛಾದಿತರಾದ ಬದ್ಧಾತ್ಮರು, ನಾವೆಲ್ಲ ಬದ್ಧಾತ್ಮರು. ನಮ್ಗೆ ಇಂದ್ರಿಯ ಸುಖ, ಮನಸ್ಸು, ಬುದ್ಧಿ ಇದ್ರಲ್ಲೇ ನಾವು ಕಟ್ಟಾಕೊಂಡಿರ್ತೇವಲ್ವಾ. ಆದ್ರಿಂದ ನಾವೇನ್ ಎಣಿಸ್ತೇವೆ, ಈ ಕೃಷ್ಣ ನಮ್ಮ ಹಾಗೆ ನಮ್ಗೆ ಸಮಾನ ಅಂತ ಹೇಳ್ತೇವೆ. ಸಾಮಾನ್ಯ ಬದ್ಧ ಮನುಷ್ಯನು ಅಂತೆ ಭಾವಿಸ್ತಾರೆ. ಆದ್ರೆ ಕೃಷ್ಣನು ಸೂರ್ಯನಂತೆ ಅಂತ ಹೇಳ್ತಾರೆ. ಸೂರ್ಯ ಮೋಡ ಎಲ್ಲಿಯಾದ್ರೂ ಮುಚ್ಕೊಂಡ್ರೆ ಆ ಸೂರ್ಯ ಇಲ್ಲ ಅಂತ ತಿಳಿಬಾರದು. ಯಾಕಂದ್ರೆ ಆ ಮೋಡಕ್ಕೆ ಸೂರ್ಯನನ್ನು ಮರೆ ಮಾಡುವಂತ ಶಕ್ತಿ ಇಲ್ಲ. ಹಿಂದುಗಡೆ ಸೂರ್ಯ ಇರ್ತಾನೆ. ಅದೇ ತರ ಇಲ್ಲಿ ಕೃಷ್ಣ ಅಂತ ಹೇಳ್ತಾರೆ. ಅಷ್ಟು ಬುದ್ಧಿ ಇಲ್ಲದವರ ಕಣ್ಣುಗಳನ್ನು ಇಂತಹ ಪ್ರಭಾವಗಳು ಮರೆ ಮಾಡಬಹುದು. ಅಂದ್ರೆ ನಮ್ಗೆಲ್ಲ ನಮ್ಮ ಕಣ್ಣುಗಳ ಪರಿಪೂರ್ಣ, ನಮ್ಗೆ ಕಾಣಿಸದಿರಬಹುದು ಸೂರ್ಯ, ಆದ್ರೆ ಸೂರ್ಯ ಅಲ್ಲಿ ಇರ್ತಾನೆ.
ಅವನು ಆಗ ಸೂರ್ಯನು ಅದೃಶ್ಯ ಎಂದು ಭಾವಿಸಬಹುದು. ಹಾಗೆ ಇಂದ್ರಿಯಗಳ ಪ್ರಭಾವಕ್ಕೊಳಗಾಗಿ ಭೌತಿಕ ಸುಖಕ್ಕೆ ಅಂಟಿಕೊಂಡಿರುವವನು ದೇವೋತ್ತಮ ಪರಮಪುರುಷನ ಸ್ಪರ್ಶ ದರ್ಶನವನ್ನು ಪಡೆಯಲಾರರು. ಈಗ ಯದುವಂಶದವರು ಅವನ ಸ್ಪರ್ಶದಲ್ಲೇ ಇದ್ದಾರೆ, ಆದ್ರೆ ಕೂಡ ಅವರಿಗೆ ಅವರ ಇಂದ್ರಿಯಗಳಿಗೆ ಅವನು ದೇವೋತ್ತಮ ಪರಮಪುರುಷ ಎಂದು ಅರ್ಥ ಆಗ್ತಾ ಇಲ್ಲ. ಅನಂತರ ಕೃಷ್ಣ ಬಲರಾಮರು ಮತ್ತು ಇತರ ಅರಸರ ಎದುರಿನಲ್ಲಿ ಆಗಿದ್ದ ಋಷಿಗಳು ವಸುದೇವರು ಪ್ರಾರ್ಥಿಸಿದಂತೆ ಅವರಿಗೆ ನಿರ್ದೇಶನ ಮಾಡಿದರು. ಅಲ್ಲಿ ಕೃಷ್ಣ ಬಲರಾಮ ಇರ್ತಾರೆ, ಅವರ ಎದುರೇ ಈ ಋಷಿಗಳು ಏನ್ ಮಾಡ್ತಾರೆ, ವಸುದೇವನಿಗೆ ಅವನು ಪ್ರಾರ್ಥನೆ ಮಾಡಿರ್ತಾನಲ್ವಾ, ಅವರಿಗೆ ನಿರ್ದೇಶನ ಕೊಡ್ತಾ ಇರ್ತಾರೆ. ಕರ್ಮಗಳ ಫಲವನ್ನು ಅಥವಾ ಕಾಮ್ಯ ಕರ್ಮಗಳಿಗೆ ಪ್ರೇರಕವಾದ ಬಯಕೆಗಳನ್ನು ನಿವಾರಿಸಲು ಶ್ರದ್ಧಾಭಕ್ತಿಗಳಿಂದ ವಿಷ್ಣುವಿನಿಗಾಗಿ ಆರಾಧನೆಗಾಗಿ ನಿರ್ದೇಶಿಸುವ ಯಜ್ಞಗಳನ್ನು ಮಾಡಬೇಕು ಅಂತ ಹೇಳ್ತಾರೆ ಅವರಿಗೆ ವಸುದೇವನ ಹತ್ರ. ಆಗ ಆ ಬಯಕೆಗಳೆಲ್ಲ ನಿವಾರಣೆ ಆಗ್ತವೆ ಅಂತ ಹೇಳ್ತಾರೆ. ಅದಕ್ಕೆ ಎಲ್ಲ ಯಜ್ಞಗಳ ಫಲಗಳು ವಿಷ್ಣುವಿಗೆ ಅರ್ಪಿತವಾಗ್ತವೆ ಅಂತ ಹೇಳ್ತಾರೆ. ಕಾಲದ 3 ಹಂತಗಳಾದ ಭೂತ, ವರ್ತಮಾನ, ಭವಿಷ್ಯಗಳನ್ನು ಗ್ರಹಿಸಲು ಸಾಕಷ್ಟು ಅನುಭವವಿರುವ ಮತ್ತು ಅಪೌರುಷೇಯ ಶಾಸ್ತ್ರಗಳ ಕಣ್ಣಿನಿಂದ ಎಲ್ಲವನ್ನು ಸ್ಪಷ್ಟವಾಗಿ ನೋಡಬಲ್ಲವರಾದ ಮಹಾಪುರುಷರು ಯಾರು? ಈ ಋಷಿ ಮುನಿಗಳು. ಅವರು ಸಂತರು ಒಮ್ಮತದಿಂದ ಒಂದು ಮಾರ್ಗವನ್ನು ಸೂಚಿಸ್ತಾರೆ, ಯಜ್ಞ ಮಾಡಬೇಕು ಅಂತ. ಅದೇನಂದ್ರೆ ಹೃದಯದಲ್ಲಿ ಸೇರಿರುವ ಭೌತಿಕ ಕಲ್ಮಶದ ಕಸವನ್ನು ಹೋಗಲಾಡಿಸಲು ಮತ್ತು ಮುಕ್ತಿ ಪಥವನ್ನು ನಿಷ್ಕಳಂಕ ಮಾಡಲು. ಮುಕ್ತಿ ಪಥ, ನಮ್ಗೆ ಮುಕ್ತಿಗೆ ಹೋಗ್ಬೇಕಾದ್ರೆ ನಮ್ಮಲ್ಲಿರುವಂತಹ ಐಹಿಕ ಕಲ್ಮಶಗಳು ಯಾವುದೂ ಇರಬಾರ್ದು, ಅದನ್ನು ಹೋಗ್ಲಾಡಿಸ್ಬೇಕು. ಅದಕ್ಕೆ ಆ ದಾರಿ ಕ್ಲಿಯರ್ ಮಾಡ್ಬೇಕು. ಅದಕ್ಕೋಸ್ಕರ ಈ ದಿವ್ಯಾನಂದವನ್ನು ಪಡೆಯಲು ಮನುಷ್ಯನು ವಿಷ್ಣುವನ್ನು ಸುಪ್ರಸನ್ನಗೊಳಿಸ್ಬೇಕು, ವಿಷ್ಣುವಿಗೆ ಪ್ರಸನ್ನಗೊಳಿಸ್ಬೇಕು. ಈ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ 3 ಸಮಾಜ ವರ್ಗಗಳಿಗೆ, ಗೃಹಸ್ಥರಿಗೆ ಕೂಡ ಇದನ್ನೇ ಹೇಳಿದೆ. ಏನಂದ್ರೆ ಪುರುಷೋತ್ತಮನೆನಿಸಿಕೊಂಡ ದೇವೋತ್ತಮ ಪರಮಪುರುಷ ವಿಷ್ಣುವಿನ ಆರಾಧನೆ ಒಂದೇ ಶುಭ ಮಾರ್ಗ ಅಂತ ಹೇಳಿದ್ದಾರೆ. ಅದನ್ನೇ ವಸುದೇವನಿಗೆ ಹೇಳ್ತಾರೆ. ಅವನು ಗೃಹಸ್ಥನಾಗಿರ್ತಾನೆ, ಅವನಿಗೆ ಅದನ್ನೇ ಹೇಳ್ತಾರೆ. ಈ ಭೌತಿಕ ಜಗತ್ತಿನಲ್ಲಿರುವ ಎಲ್ಲ ಬದ್ಧ ಆತ್ಮಗಳಿಗೂ ಭೌತಿಕ ಪ್ರಕೃತಿಯ ಸಂಪನ್ಮೂಲಗಳ ಮೇಲೆ ಯಜಮಾನಿಕೆ ನಡೆಸುವ ಗಾಢವಾದ ಬಯಕೆ ಇರ್ತದೆ. ನಮ್ಗೆಲ್ರಿಗೂ ಇದೆ ಅಲ್ವಾ, ನಂದು, ನಾನ್ ಮಾಡಿದ್ದು, ನಾನೇ ಯಜಮಾನ ಅನ್ನುವಂತ ಒಂದು ಬಯಕೆ ಇರ್ತದೆ. ಪ್ರತಿಯೊಬ್ಬನಿಗೂ ಐಶ್ವರ್ಯ ಬೇಕು, ಪ್ರತಿಯೊಬ್ಬನು ಬದುಕಿನಲ್ಲಿ ಸಾಧ್ಯವಾದಷ್ಟು ಸುಖ ಪಡಬೇಕು, ಪ್ರತಿಯೊಬ್ಬನಿಗೂ ಹೆಂಡತಿ ಮಕ್ಕಳು ಎಲ್ಲ ಬೇಕು, ಸಂಸಾರ ಅಲ್ವಾ. ಜಗತ್ತಿನಲ್ಲಿ ಸುಖವಾಗಿದ್ದು ಮುಂದಿನ ಜನ್ಮದಲ್ಲಿ ಸ್ವರ್ಗವನ್ನು ಸೇರಬೇಕು ಅನ್ನೋ ಆಸೆ ಇರ್ತದೆ. ಹೆಂಡತಿ ಮಕ್ಕಳು, ಸಮಾಜ, ಸಂಸಾರ ಇದೆ, ಸ್ವರ್ಗ ಸೇರ್ಬೇಕು. ಆದ್ರೆ ಈ ಬಯಕೆಗಳೇ ಪ್ರಾಪಂಚಿಕ ಬಂಧನಗಳ ಕಾರಣಗಳು. ನಾವೇನಿಲ್ಲಲ್ಲ ಈ ನಾನು ನನ್ನದು ಅನ್ನೋ ಉಪಾಧಿಗಳನ್ನು ಇಟ್ಕೊಳ್ತೇವೆ, ಇದು ನಮ್ಗೆ ಬಂಧನಕ್ಕೆ ಕಾರಣ ಆಗ್ತದೆ. ಬಂಧನದಿಂದ ಬಿಡುಗಡೆ ಪಡೆಯಲು ಮನುಷ್ಯನು ತಾನು ಪ್ರಾಮಾಣಿಕನಾಗಿ ಸಂಪಾದಿಸಿದ ಸಂಪತ್ತನ್ನು ಶ್ರೀ ವಿಷ್ಣುವಿನ ಸಂತೃಪ್ತಿಗಾಗಿ ಉಪಯೋಗಿಸಬೇಕು, ಭಗವಂತನಿಗಾಗಿ ಕೊಡಬೇಕು. ಎಲ್ಲವೂ ಕೊಡ್ಲಿಕ್ಕಾಗ್ಲಿಲ್ಲ ಅಂದ್ರೆ ರೂಪ ಗೋಸ್ವಾಮಿಯವರು ಹೇಳಿದಾಗೆ ಒಂದು ಅರ್ಧ ಭಾಗ ಅಥವಾ ಕಾಲಾಂಶವನ್ನಾದ್ರೂ ಕೊಡ್ಬೇಕು, ಇಲ್ಲಾಂದ್ರೆ ನಾವು ಸಂಪಾದಿಸಿದ ಸ್ವಲ್ಪ ಭಾಗವನ್ನು ಕೊಡ್ಬೇಕು ಅಂತ ಹೇಳ್ತಾರೆ. ಅದು ತುಂಬಾ ಚಂದ ಹೇಳಿದ. ನಮ್ಗೆ ಮಾಡ್ಲಿಕ್ಕೆ ಆಗುತ್ತೆ, ನೀನು ನನಗಾಗಿ ಕೆಲಸ ಮಾಡು, ನಿನಗಾಗಿ ಕೆಲಸ ಮಾಡ್ಲಿಕ್ಕೆ ಆಗದಿದ್ರೆ ಕರ್ಮ ಫಲ ತ್ಯಾಗ ಮಾಡು ಅಂತ ಹೀಗೆಲ್ಲ ಹೇಳ್ತಾರೆ. ಎಲ್ಲಾ ಭೌತಿಕ ಬಯಕೆಗಳನ್ನು ನಿಷ್ಫಲಗೊಳಿಸಲು ಒಂದೇ ಮಾರ್ಗವೆಂದರೆ ವಿಷ್ಣುವಿನ ಭಕ್ತಿಪೂರ್ವಕ ಸೇವೆಯಲ್ಲಿ ತೊಡಗುವಂತಾರೆ. ಹೀಗೆ ಆತ್ಮ ಸಂಯಮವಿರುವ ಮನುಷ್ಯನು ಗೃಹಸ್ಥನಾಗಿದ್ದಾಗಲೂ ಭೌತಿಕ ಶ್ರೀಮಂತಿಕೆಯ ಈ ಬಯಕೆ, ಹೆಂಡತಿ ಮಕ್ಕಳು ಇಲ್ಲ, ಉನ್ನತ ಲೋಕಗಳಿಗೆ ಹೋಗುವ ಬಯಕೆ, ಇದೆಲ್ಲ ಇರ್ತದೆ ನಮ್ಗೆ. ಅಂದ್ರೆ ಮುಕ್ತಿ, ಸ್ವರ್ಗಕ್ಕೆ ಹೋಗ್ಬೇಕು ಅನ್ನೋ ಬಯಕೆ ಇದೆಲ್ಲ ಇರ್ತದಲ್ವಾ. ಈ 3 ಬಗೆಯ ಭೌತಿಕ ಬಯಕೆಗಳನ್ನು ಬಿಡಬೇಕಂತೆ ನಾವು. ಅಂದ್ರೆ ನನ್ನ ಹೆಂಡತಿ ಮಕ್ಕಳೇ ನನ್ನನ್ನು ನೋಡ್ತಾರೆ, ಇವರೇ ನನ್ನ ಬಲ ಅಲ್ವಾ, ಹಾಗೆಲ್ಲ ತಿಳ್ಕೊಂಡಿರ್ತಾರೆ. ಮತ್ತೆ ನಮಗೆ ಒಂದು ಮುಕ್ತಿ ಪಡಿಬೇಕು ಅನ್ನೋ ಆಸೆ, ಇದನ್ನೆಲ್ಲ ಬಿಟ್ಟು ಬಿಡಬೇಕು. 3 ಬಗೆ ಇದ್ರೆ ನಮ್ಗೆ ಮುಕ್ತಿ ಹೋಗ್ಲಿಕ್ಕೆ ಆಗುದಿಲ್ಲ. ಕಡೆಗೆ ಅವನು ಗೃಹಸ್ಥಾಶ್ರಮವನ್ನು ತ್ಯಜಿಸಿ ಸನ್ಯಾಸವನ್ನು ಸ್ವೀಕರಿಸಿ ಪ್ರಭುವಿನ ಭಕ್ತಿಪೂರ್ವಕ ಸೇವೆ ಮಾಡಲು ಮುಡುಪಾಗಬಹುದು. ಇದೆಲ್ಲ ಬಿಟ್ಟು ಹೋದ್ರೆ ಭಕ್ತಿಪೂರ್ವಕ ಸೇವೆ ನಾವು ಮಾಡ್ತೀವಿ. ಬ್ರಾಹ್ಮಣ, ಕ್ಷತ್ರಿಯ ಮತ್ತು ವೈಶ್ಯ ಇಂತಹ ಮೇಲ್ವರ್ಗಗಳಲ್ಲಿ ಸಿಕ್ಕಿದ್ದರು ಪ್ರತಿಯೊಬ್ಬರು ದೇವತೆಗಳಿಗೆ, ಋಷಿಗಳಿಗೆ, ಪಿತೃಗಳಿಗೆ, ಜೀವಿಗಳಿಗೆ ಋಣಿಯಾಗಿರ್ತಾರೆ. ಅವ್ರು ಮಾತ್ರ ಅಲ್ಲ, ನಾವೆಲ್ಲರೂ ಸಹ ಎಲ್ಲ ಈಗ ಕ್ಷತ್ರಿಯ, ಬ್ರಾಹ್ಮಣ, ವೈಶ್ಯ ಅಂತ ಏನು ಆದ್ರೂ ಕೂಡ ನಾವೆಲ್ಲರೂ ಋಣಿಗಳಾಗಿದ್ದೇವೆ. ಫೋನ್ ಬಂತು ಹಾಗೆ ಋಣಿಗಳಾಗಿದ್ದೇವಲ್ವಾ ನಾವೆಲ್ಲರೂ ಕೂಡ. ಈ ಎಲ್ಲಾ ಋಣಗಳನ್ನು ತೀರಿಸಲು ಮನುಷ್ಯನು ಯಜ್ಞಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ವೇದಾಭ್ಯಾಸ ಮಾಡಬೇಕು, ಗೃಹಸ್ಥಾಶ್ರಮದಲ್ಲಿ ಮಕ್ಕಳನ್ನು ಪಡೆಯಬೇಕು. ಹೀಗೆ ಋಣವನ್ನು ತೀರಿಸದೆ ಸನ್ಯಾಸಿಯಾದರೆ ತನ್ನ ಸ್ಥಾನದಿಂದ ಪತನ ಹೊಂದುತ್ತಾನೆ. ವೇದಾಭ್ಯಾಸ ಮಾಡದೆ ಗೃಹಸ್ಥಾಶ್ರಮದಲ್ಲಿ ಒಂದು ಕ್ರಮ ಇದೆ, ಹೇಗೆ ಎಲ್ಲ ಒಂದು ಗಂಡ ಹೆಂಡತಿ ಮಕ್ಕಳೆಲ್ಲ ದೇವರ ಪೂಜೆ ಮಾಡ್ತಾ ಒಂದು ಕ್ರಮ ಇದೆ. ಆ ಕ್ರಮದ ಪ್ರಕಾರ ಕೃಷ್ಣ ಪ್ರಜ್ಞೆಯಲ್ಲಿ ಮಕ್ಕಳನ್ನು ಹಡಿಬೇಕು, ತನ್ನ ಇಂದ್ರಿಯ ಸುಖ ಮಾಡ್ಲಿಕ್ಕಿಲ್ಲ. ಈ ತರ ಮಾಡದೆ ಹೋದ್ರೆ ಅವನು
ಪತನ ಹೊಂದುತ್ತಾನೆ, ಸನ್ಯಾಸಿಯಾಗಿ ಹೋದ್ರಿ ಅಂತ ಹೇಳ್ತಾರೆ. ಈಗ ನೀನು ಆಗಲೇ ಪಿತೃ ಋಣವನ್ನು ಋಷಿ ಋಣವನ್ನು ತೀರಿಸಿ ಬಿಟ್ಟಿದ್ಯಾ ಅಂತ ಹೇಳ್ತಾರೆ ವಸುದೇವನಿಗೆ. ಯಜ್ಞಗಳನ್ನು ಮಾಡಿದರೆ ದೇವತೆಗಳ ಋಣದಿಂದ ಮುಕ್ತನಾಗಿ ದೇವೋತ್ತಮ ಪರಮಪುರುಷನಲ್ಲಿ ಪೂರ್ಣ ಆಶ್ರಯವನ್ನು ಪಡೆಯಬಹುದು. ಯಜ್ಞ ಮಾಡಿದ್ರೆ ನೀನು ಸಾಕು ಅಂತ ಹೇಳ್ತಾರೆ. ನಿಶ್ಚಯವಾಗಿ ನೀನು ಹಿಂದಿನ ಜನ್ಮದಲ್ಲಿ ಹಲವು ಪುಣ್ಯ ಕಾರ್ಯಗಳು ಮಾಡಿದ್ದೀ, ಅದಕ್ಕೋಸ್ಕರ ನಿನ್ಗೆ ಕೃಷ್ಣ ಬಾಲರಾಮರು ನಿನ್ನ ಮಕ್ಕಳಾಗಿ ಬರ್ಲಿಕ್ಕೆ ಸಾಧ್ಯವಾಯಿತು ಅಂತ ಹೇಳ್ತಾರೆ. ಬಹು ಸಜ್ಜನನಾದ ವಸುದೇವನು ಎಲ್ಲ ಋಷಿಗಳ ಮಾತನ್ನು ಕೇಳಿ ಅವರ ಓದಿಲ್ಲ ಮಾತಾಜಿ, ಇದು ಓದಿಸ್ಬೇಕು. ಓದಿಸಿ. ಓದ್ಲಾ ಮಾತಾಜಿ? ಇರಿ ಇನ್ನು ಕೇನಲ್ಲಿ ಬಂದ್ರು, ಅವ್ರು ಕರೆದು ಬಿಡ್ತೀನಿ. ಹೌದಾ? ವರದ ಹೆಗ್ಡೆ ಮಾತಾಜಿ, ಕನ್ನಡ ವರದ ಹೆಗ್ಡೆ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಓದಿ. ಪ್ರಣಾಮಗಳು ಮಾತಾಜಿ. ಹರೇ ಹರೇ ಕೃಷ್ಣ. ಕೃಷ್ಣ. ಶ್ರೀರಾಪ್ರಪಾದರಿಂದ ಶ್ರೀರಾಪ್ರಪಾದರಿಗೆ ಜಯವಾಗಲಿ. ಹರೇ ಕೃಷ್ಣ. ಬಹು ಸಜ್ಜನನಾದ ವಸುದೇವನು ಎಲ್ಲ ಋಷಿಗಳ ಮಾತನ್ನು ಕೇಳಿ ಅವನ ಚರಣ ಕಮಲಗಳಿಗೆ ಗೌರವ ಪೂರ್ವಕವಾದ ಪ್ರಣಾಮಗಳನ್ನು ಅರ್ಪಿಸಿದನು. ಅನಂತರ ಅವರೇ ಯಜ್ಞಗಳನ್ನು ಮಾಡಬೇಕೆಂದು ನಿಶ್ಚಯಿಸಿದನು. ಋಷಿಗಳನ್ನು ಅಧ್ವರ್ಯವನ್ನಾಗಿ ಆರಿಸಿದಾಗ ಅವರು ಆ ಪುಣ್ಯ ಕ್ಷೇತ್ರದಲ್ಲಿ ಯಜ್ಞಕ್ಕೆ ಅಗತ್ಯವಾದ ವಸ್ತುಗಳನ್ನು ಸಂಗ್ರಹಿಸುವಂತೆ ವಸುದೇವನಿಗೆ ಹೇಳಿದರು. ಹೀಗೆ ಯಜ್ಞಗಳನ್ನು ಪ್ರಾರಂಭಿಸುವಂತೆ ವಸುದೇವನ ಮನಸ್ಸನ್ನು ಒಲಿಸಿದರು. ಯದುವಂಶದವರೆಲ್ಲ ಸ್ನಾನ ಮಾಡಿ ಚೆನ್ನಾಗಿ ಉಡುಪ ಧರಿಸಿ ಕಮಲದ ಹಾರದಿಂದ ಅಲಂಕೃತರಾದರು. ವಸುದೇವನ ಪತ್ನಿಯರು ಸೊಗಸಾದ ವಸ್ತ್ರಗಳನ್ನು ಧರಿಸಿ ಒಡವೆಗಳನ್ನು, ಬಂಗಾರದ ಹಾರಗಳನ್ನು ತೊಟ್ಟು ಯಜ್ಞದಲ್ಲಿ ಅರ್ಪಿಸಬೇಕಾದ ವಸ್ತುಗಳನ್ನು ಕೈಯಲ್ಲಿ ಹಿಡಿದು ಯಜ್ಞಶಾಲೆಗೆ ಬಂದರು. ಎಲ್ಲವೂ ಮುಕ್ತಾಯವಾದಾಗ ಮೃದಂಗಗಳು, ಶಂಖಗಳು, ತಬಲಗಳು ಮತ್ತಿತರ ಸಂಗೀತ ವಾದ್ಯಗಳ ಧ್ವನಿಗಳು ಕೇಳಿ ಬಂದವು. ವೃತ್ತಿನಿರತ ಪುರುಷ ಮತ್ತು ಸ್ತ್ರೀ ನೃತ್ಯಗಾರರು ನರ್ತಿಸಲು ಪ್ರಾರಂಭಿಸಿದರು. ವೃತ್ತಿನಿರತ ಹಾಡುಗಾರರಾದ ಸೂತರು, ಮಾಗಧರು ಭಜನೆಯನ್ನು ಮಾಡಿದರು. ಬಹು ಮಧುರ ಕಂಠದ ಗಂಧರ್ವರು ಅವರ ಪತ್ನಿಯರು ಮಂಗಳ ಗೀತೆಗಳನ್ನು ಹಾಡಿದರು. ವಸುದೇವನು ಕಣ್ಣಿಗೆ ಕಾಡಿಗೆಯನ್ನು ಹಚ್ಚಿಕೊಂಡು ದೇಹಕ್ಕೆ ಬೆಣ್ಣೆಯನ್ನು ಲೆಪಿಸಿಕೊಂಡು ದೇವಕಿ ಮೊದಲಾದ 18 ಮಂದಿ ಪತ್ನಿಯರೊಡನೆ ಅಭಿಷೇಕದಿಂದ ಪವಿತ್ರನಾಗಲು ಕುಳಿತನು. ಚಂದ್ರ ಮತ್ತು ನಕ್ಷತ್ರಗಳಿಗೆ ಮಾಡಿದಂತೆ ಎಲ್ಲ ಉತ್ಸವಗಳನ್ನು ಹರೇ ಕೃಷ್ಣ ಮಾತಾಜಿ ಕಟ್ಟುನಿಟ್ಟಾಗಿ ಶಾಸ್ತ್ರಗಳ ವಿಧಿಯಂತೆ ಮಾಡಲಾಯಿತು. ವಸುದೇವನು ಯಜ್ಞ ದೀಕ್ಷೆಯನ್ನು ಕೈಗೊಳ್ಳುತ್ತಿದ್ದುದರಿಂದ ಜಿಂಕೆಯ ಚರ್ಮವನ್ನು ಧರಿಸಿದ್ದನು. ಅವನ ಪತ್ನಿಯರೆಲ್ಲ ಸೊಗಸಾದ ಸೀರೆಗಳು, ಬಳೆಗಳು, ಹಾರಗಳು, ಕಾಲ್ಗೆಜ್ಜೆಗಳು, ಬೆಂಡೋಲೆಗಳು ಮತ್ತಿತರ ಆಭರಣಗಳಿಂದ ಶೋಭಿಸಿದರು. ತನ್ನ ಪತ್ನಿಯರ ಮಧ್ಯೆ ವಸುದೇವನು ಇಂತಹ ಯಜ್ಞಗಳನ್ನು ಮಾಡುವ ದೇವೇಂದ್ರನಂತೆ ಸುಂದರವಾಗಿ ಕಂಡನು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಓದಿ ಮಾತಾಜಿ. ಮಾತಾಜಿ, ಇನ್ನೊಂದು ಹರೇ ಕೃಷ್ಣ. ಕೃಷ್ಣ ಬಲರಾಮರು ತಮ್ಮ ಪತ್ನಿಯರು, ಮಕ್ಕಳು ಮತ್ತು ಬಂಧುಗಳೊಡನೆ ಆ ವಿಶಾಲವಾದ ಯಜ್ಞಶಾಲೆಯಲ್ಲಿ ಕುಳಿತಿದ್ದಾಗ ತನ್ನ ವಿಭಿನ್ನಾಂಶಗಳಾದ ಜೀವಿಗಳು ಮತ್ತು ಹಲವು ಶಕ್ತಿಗಳೊಡನೆ ದೇವೋತ್ತಮ ಪರಮ ಪುರುಷನೇ ಅಲ್ಲಿ ಕಾಣುತ್ತಿದ್ದಂತಿತ್ತು. ಕೃಷ್ಣನಿಗೆ ಹಲವಾರು ಶಕ್ತಿಗಳುಂಟು ಮತ್ತು ವಿಭಿನ್ನ ಅಂಶಗಳುಂಟು ಎಂದು ಶಾಸ್ತ್ರಗಳಿಂದ ಕೇಳಿದ್ದೇವೆ. ಆದರೆ ಆ ಯಜ್ಞಶಾಲೆಯಲ್ಲಿದ್ದವರು ದೇವೋತ್ತಮ ಪರಮ ಪುರುಷನು ತನ್ನ ವಿವಿಧ ಶಕ್ತಿಗಳೊಡನೆ ನಿರಂತರವಾಗಿ ಹೇಗಿರುತ್ತಾನೆ ಎನ್ನುವುದನ್ನು ಅನುಭವಿಸಲು ಸಾಧ್ಯವಾಯಿತು. ಆ ಸಮಯದಲ್ಲಿ ಕೃಷ್ಣನು ನಾರಾಯಣನಾಗಿ, ಬಲರಾಮನು ಸಂಕರ್ಷಣನಾಗಿ ಎಲ್ಲ ಜೀವಿಗಳ ಆಕಾರವಾಗಿ ಕಂಡರು. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಕಾಂತಮಣಿ ಮಾತಾಜಿ. ಕಾಂತಮಣಿ ಮಾತಾಜಿ. ಲಕ್ಷ್ಮೀ PM ಮಾತಾಜಿ ಓದಿ. ಓದ್ತೀನಿ ಮಾತಾಜಿ. ವಸುದೇವನು ಜ್ಯೋತಿಷ್ಠೋಮ, ದರ್ಶ ಮತ್ತು ಪೂರ್ಣಮಾಸ ಮುಂತಾದ ಯಜ್ಞಗಳನ್ನು ಮಾಡಿ ವಿಷ್ಣುವನ್ನು ಪ್ರಸನ್ನಗೊಳಿಸಿದನು. ಇವುಗಳಲ್ಲಿ ಕೆಲವು ಯಜ್ಞಗಳಿಗೆ ಪ್ರಕೃತ ಎಂದು, ಉಳಿದವುಗಳಿಗೆ ಸೌರ್ಯಸತ್ರ ಅಥವಾ ವೈಕೃತ ಎಂದು ಹೆಸರು. ಅನಂತರ ಅಗ್ನಿಹೋತ್ರ ಎನ್ನುವ ಯಜ್ಞಗಳನ್ನು ಮಾಡಲಾಯಿತು ಮತ್ತು ವಿಧಿಸಿದ ವಸ್ತುಗಳನ್ನು ಸೂಕ್ತ ರೀತಿಯಲ್ಲಿ ಅರ್ಪಿಸಲಾಯಿತು. ಹೀಗೆ ವಿಷ್ಣುವು ಪ್ರಸನ್ನನಾದನು. ಯಜ್ಞದಲ್ಲಿ ಆಹುತಿಗಳನ್ನು ಅರ್ಪಿಸುವುದರ ಉದ್ದೇಶವು ವಿಷ್ಣುವನ್ನು ಸಂತೋಷಪಡಿಸುವುದು. ಆದರೆ ಕಲಿಯುಗದಲ್ಲಿ ಆಹುತಿಗಳಿಗೆ ಅಗತ್ಯವಾದ ವಸ್ತುಗಳನ್ನು ಸೇಕರಿಸುವುದು ಕಷ್ಟ. ಅಗತ್ಯವಾದ ವಸ್ತುಗಳನ್ನು ಶೇಖರಿಸಲು ಅವಶ್ಯಕವಾದ ಸಂಪತ್ತಾಗಲಿ, ತಿಳುವಳಿಕೆಯಾಗಲಿ, ಪ್ರವೃತ್ತಿಯಾಗಲಿ ಇಲ್ಲ. ಆದುದರಿಂದ ಜನರು ತುಂಬ ದುರ್ಭಾಗ್ಯಶಾಲಿಗಳಾಗಿ ಆತಂಕಗಳಿಂದ ಕಷ್ಟಪಡುತ್ತಾ ಹಲವಾರು ಶೋಕಗಳಿಂದ ಮನಃಶಾಂತಿ ಇಲ್ಲದಿರುವಾಗ ಮಾಡಬೇಕೆಂದು ಹೇಳಿರುವುದು ಒಂದೇ ಯಜ್ಞ, ಸಂಕೀರ್ತನಾ ಯಜ್ಞ. ಸಂಕೀರ್ತನಾ ಯಜ್ಞದ ಮೂಲಕ ಚೈತನ್ಯ ಮಹಾಪ್ರಭುಗಳನ್ನು ಪೂಜಿಸುವುದೆಂದೇ ಈ ಯುಗಕ್ಕೆ ಹೇಳಿದ
ಮಾರ್ಗ. ಹಲವು ಯಜ್ಞಗಳನ್ನು ಮುಗಿಸಿದ ನಂತರ ವಸುದೇವನು ಆದ್ವೈರ್ಯರಿಗೆ ವಿಪುಲವಾಗಿ ಐಶ್ವರ್ಯ, ವಸ್ತ್ರ, ಒಡವೆಗಳು, ಗೋವುಗಳು, ಭೂಮಿ ಮತ್ತು ಸೇವಕರಿಯನ್ನು ದಾನ ಮಾಡಿದನು. ಅನಂತರ ವಸುದೇವನ ಪತ್ನಿಯರು ಅವಭೃತ ಸ್ನಾನವನ್ನು ಮಾಡಿ ಪತ್ನಿ ಸಂಯಾಜ ಎನ್ನುವ ಯಜ್ಞ ಭಾಗವನ್ನು ನಡೆಸಿದರು. ಸೂಕ್ತವಾದ ಎಲ್ಲ ವಸ್ತುಗಳನ್ನು ಅರ್ಪಿಸಿ ಅವರೆಲ್ಲರೂ ಪರಶುರಾಮನು ಸೃಷ್ಟಿಸಿದ ರಾಮಪೃದ ಎನ್ನುವ ಸರೋವರದಲ್ಲಿ ಸ್ನಾನ ಮಾಡಿದರು. ವಸುದೇವನು ಅವನ ಪತ್ನಿಯರು ಸ್ನಾನ ಮಾಡಿದ ನಂತರ ಅವರು ಧರಿಸಿದ್ದ ವಸ್ತ್ರಗಳನ್ನು, ಆಭರಣಗಳನ್ನು ಸಂಗೀತ, ನೃತ್ಯ ಮತ್ತಿತರ ಚಟುವಟಿಕೆಗಳಲ್ಲಿ ತೊಡಗಿದ್ದ ಆಶ್ರಿತರಿಗೆ ಕೊಡಲಾಯಿತು. ಯಜ್ಞವನ್ನು ಮಾಡುವುದೆಂದರೆ ಐಶ್ವರ್ಯವನ್ನು ವಿಪುಲವಾಗಿ ಹಂಚುವುದು ಎನ್ನುವುದನ್ನು ಗಮನಿಸಬಹುದು. ಬಳಸಿದ ವಸ್ತ್ರಗಳು ಮತ್ತು ಆಭರಣಗಳನ್ನು ಯಜ್ಞದ ನಂತರ ಅಧೀನ ಸಹಾಯಕರಿಗೆ ಹಂಚಲಾಗುತ್ತಿತ್ತು ಮತ್ತು ಯಜ್ಞದ ಪ್ರಾರಂಭದಲ್ಲಿ ದಾನವನ್ನು ಬ್ರಾಹ್ಮಣರಿಗೆ ಮತ್ತು ಅದ್ವೈಯರಿಗೆ ನೀಡಲಾಗುತ್ತಿತ್ತು. ಸಂಗೀತಗಾರರಿಗೆ ಧನ್ಯವಾದ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಕಾಂತಮಣಿ ಮಾತಾಜಿ ಓದ್ತೀರಾ? ಓದ್ತೀನಿ ಮಾತಾಜಿ. ಹರೇ ಕೃಷ್ಣ. ಓದಿ. ಸಂಗೀತಗಾರರಿಗೆ ಮತ್ತು ಗಮಕಿಗಳಿಗೆ ಬಳಸಿದ ವಸ್ತುಗಳನ್ನು ದಾನ ಮಾಡಿ. ಇದೇನ್ ಮಾತಾಜಿ ಇದಾಟ ಬರ್ತಾ ಇದೆ? ಏನಿಲ್ಲ. ವಸುದೇವನು ಅವನ ಪತ್ನಿಯರು ಹೊಸ ವಸ್ತ್ರಗಳನ್ನು, ಆಭರಣಗಳನ್ನು ಧರಿಸಿದರು. ಬ್ರಾಹ್ಮಣರಿಂದ ಮೊದಲಾಗಿ ನಾಯಿಗಳವರೆಗೆ ಎಲ್ಲರಿಗೂ ಪುಷ್ಕಳ ಭೋಜನವನ್ನು ಮಾಡಿಸಿದರು. ಇದರ ನಂತರ ವಸುದೇವನ ಸ್ನೇಹಿತರು, ಕುಟುಂಬದವರು, ಪತ್ನಿಯರು ಮತ್ತು ಮಕ್ಕಳು ಮತ್ತು ಅವರೊಂದಿಗೆ ವಿದರ್ಭ, ಕೋಸಲ, ಕುರು, ಕಾಶಿ, ಕೈಕೇಯ ಮತ್ತು ಸೃಂಜಯ ವಂಶದವರೊಂದಿಗೆ ಸಭೆ ಸೇರಿದರು. ಸಮೃದ್ಧವಾಗಿ ಉಡುಗೊರೆಗಳನ್ನು ಕೊಟ್ಟು ಗೌರವಿಸಿ ಅದ್ವೈರರು, ದೇವತೆಗಳು, ಜನಸಾಮಾನ್ಯರು, ಪಿತೃಗಳು, ಪ್ರೇತಗಳು ಮತ್ತು ಚಾರಣರನ್ನು ಸಂತೋಷಪಡಿಸಿದರು. ಅನಂತರ ಅಲ್ಲಿದ್ದವರೆಲ್ಲ ಸಿರಿದೇವಿಯ ಪತಿಯಾದ ಕೃಷ್ಣನ ಅನುಮತಿಯನ್ನು ಪಡೆದು ವಸುದೇವನು ಮಾಡಿದ ಯಾಗದ ವೈಭವವನ್ನು ಹೊಗಳುತ್ತಾ ಮನೆಗೆ ಹೋದರು. ಧೃತರಾಷ್ಟ್ರ, ವಿದುರ, ಯುಧಿಷ್ಠಿರ, ಭೀಮ, ಅರ್ಜುನ, ಭೀಷ್ಮದೇವ, ದ್ರೋಣಾಚಾರ್ಯ, ಕುಂತಿ, ನಕುಲ, ಸಹದೇವ, ನಾರದ, ವ್ಯಾಸದೇವ ಮತ್ತಿತರ ಬಂಧು ಮಿತ್ರರು ಹೊರಡುವ ಹೊತ್ತಿನಲ್ಲಿ ಯದುಕುಲದವರನ್ನು ಬಿಟ್ಟು ಹೋಗಬೇಕೆಂದು ಅವರಿಗೆ ದುಃಖವಾಯಿತು. ಆದುದರಿಂದ ಭಾವುಕರಾಗಿ ಯದುವಂಶದ ಪ್ರತಿಯೊಬ್ಬರನ್ನೂ ಅಲಂಗಿಸಿಕೊಂಡರು. ಆ ಜಾಗದಲ್ಲಿ ಸೇರಿದ ಇನ್ನಿತರೂ ಕೂಡ ತೆರಳಿದರು. ಇದರ ನಂತರ ನಂದ ಮಹಾರಾಜನ ನಾಯಕತ್ವದ ವೃಂದಾವನ ನಿವಾಸಿಗಳನ್ನು, ಗೋಪಾಲಕರನ್ನು ಪೂಜಿಸಿ ಸಂತೋಷಪಡಿಸುವುದಕ್ಕಾಗಿ ಕೃಷ್ಣ ಬಲರಾಮರು ಎಲ್ಲಾ ಬಗೆಯ ಉಡುಗೊರೆಗಳನ್ನು ಸಮೃದ್ಧವಾಗಿ ಕೊಟ್ಟರು. ತಮ್ಮ ಸ್ನೇಹ ಭಾವದಿಂದ ವೃಂದಾವನ ನಿವಾಸಿಗಳು ಯದುವಂಶದವರೊಡನೆ ಅಲ್ಲಿ ಬಹುಕಾಲವಿದ್ದರು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಯಜ್ಞದ ನಂತರ ವಸುದೇವನ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ. ಅವನ ಕುಟುಂಬದವರೆಲ್ಲ ಅವನೊಡನಿದ್ದರು. ಅವರೆಲ್ಲರೆದುರಿಗೆ ಅವನು ನಂದ ಮಹಾರಾಜನ ಕೈಯನ್ನು ಹಿಡಿದುಕೊಂಡು ಹೀಗೆ ಹೇಳಿದನು: ಪ್ರಿಯ ಸೋದರ, ದೇವೋತ್ತಮ ಪರಮ ಪುರುಷನು ಪ್ರೀತಿ ಮತ್ತು ಪ್ರೇಮ ಎನ್ನುವ ದೊಡ್ಡ ಬಾಂಧವ್ಯವನ್ನು ಸೃಷ್ಟಿಸಿದ್ದಾನೆ. ಮಹಾನ್ ಋಷಿಗಳಿಗೂ ಪ್ರಾಜ್ಞರಿಗೂ ಸಹ ಇಂತಹ ಬಾಂಧವ್ಯವನ್ನು ತೊಡೆದು ಹಾಕುವುದು ಕಷ್ಟ ಎಂದು ನನಗೆ ತೋರುತ್ತದೆ. ಪ್ರಿಯ ಸೋದರ, ನೀನು ತೋರಿಸಿದ ಪ್ರೀತಿಯ ಭಾವನೆಗಳನ್ನು ನಾನು ಹಿಂದಿರುಗಿಸಲಾರೆ. ಆದುದರಿಂದ ನಾನು ಕೃತಜ್ಞ ಎಂದು ನನಗೆ ಎನ್ನಿಸುತ್ತಿದೆ. ನೀನು ಸಂತನಂತೆ ನಡೆದುಕೊಂಡಿದ್ದೀಯ, ಆದರೆ ನಾನು ನಿನ್ನ ಋಣವನ್ನು ತೀರಿಸಲಾರೆ. ನಿನ್ನ ಸ್ನೇಹಪೂರ್ವಕ ಉಪಕಾರಗಳಿಗೆ ನಾನು ಏನನ್ನು ಪ್ರತಿಯಾಗಿ ಕೊಡಲಾರೆ. ಆದರೂ ನಮ್ಮ ಸ್ನೇಹ ಬಾಂಧವ್ಯವು ಎಂದೂ ಕಡಿದು ಹೋಗುವುದಿಲ್ಲ ಎಂದು ನನಗೆ ವಿಶ್ವಾಸವಿದೆ. ನಿನಗೆ ಪ್ರತ್ಯುಪಕಾರವನ್ನು ಮಾಡಲು ನನಗೆ ಸಾಧ್ಯವಾಗದಿದ್ದರೂ ನಮ್ಮ ಸ್ನೇಹವು ಮುಂದುವರಿಯಲೇಬೇಕು. ನನ್ನ ಅಸಾಮರ್ಥ್ಯವನ್ನು ನೀನು ಕ್ಷಮಿಸುತ್ತೀ ಎಂದು ನಂಬಿದ್ದೇನೆ. ಪ್ರಿಯ ಸಹೋದರ, ಪ್ರಾರಂಭದಲ್ಲಿ ನಾನು ಸೆರೆಮನೆಯಲ್ಲಿದ್ದುದರಿಂದ ಸ್ನೇಹಿತನಾಗಿ ನಿನಗೆ ನೆರವಾಗಲು ಸಾಧ್ಯವಾಗಲಿಲ್ಲ. ಈ ಗಳಿಗೆಯಲ್ಲಿ ನಾನು ಬಹು ಶ್ರೀಮಂತನಾದರೂ ನನ್ನ ಭೌತಿಕ ಅಭ್ಯುದಯಕ್ಕಾಗಿ ನಾನು ಕುರುಡನಾಗಿದ್ದೇನೆ. ಆದುದರಿಂದ ಈಗಲೂ ನಿನ್ನನ್ನು ತೃಪ್ತಿಪಡಿಸಲು ನನಗೆ ಸಾಧ್ಯವಾಗುತ್ತಿಲ್ಲ. ಪ್ರಿಯ ಸಹೋದರ, ನೀನು ಎಷ್ಟು ಒಳ್ಳೆಯವನು ಮತ್ತು ಮೃದು ಸ್ವಭಾವದವನು ಎಂದರೆ ನೀನು ಎಲ್ಲರನ್ನೂ ಗೌರವದಿಂದ ಕಾಣುತ್ತೀಯೆ, ಆದರೆ ನಿನಗೆ ಗೌರವವು ದೊರೆಯುವ ವಿಷಯವನ್ನು ಲಕ್ಷ್ಯ ಮಾಡುವುದಿಲ್ಲ. ಬದುಕಿನಲ್ಲಿ ಶುಭ ಪ್ರಗತಿಯನ್ನು ಬಯಸುವವನಿಗೆ ಅತಿಯಾದ ಐಶ್ವರ್ಯವಿರಬಾರದು.
ಇದ್ದರೆ ಅವನು ಕುರುಡನಾಗಿ ದುರಹಂಕಾರಿಯಾಗುತ್ತಾನೆ. ಅವನು ತನ್ನ ಬಂಧು ಮಿತ್ರರನ್ನು ನೋಡಿಕೊಳ್ಳಬೇಕು. ಹರೇ ಕೃಷ್ಣ. ಮಂಗಳ ಮಾತಾಜಿ, ಲಾಸ್ಟ್ ಪ್ಯಾರ ಮಾತಾಜಿ. ಮಾತಾಜಿ ನನ್ಗೆ ಓದೋದಕ್ಕೆ ಕೊಡ್ತಾ ಇಲ್ಲ ಮಾತಾಜಿ. ಯಾರ ಹೆಸರೇನು? ಪಾರ್ವತಮ್ಮ. ನೆಕ್ಸ್ಟ್ ಬರುತ್ತೆ ಮಾತಾಜಿ. ಪಿ ಬರ್ಬೇಕಲ್ವಾ? ಎಂ ಅಲ್ಲಿ ಇದೀನಿ ಈಗ. ಸರಿ ಮಂಗಳ ಮಾತಾಜಿ. ಮಂಗಳ ಮಾತಾಜಿ ಓದ್ತೀರಾ? ಮಂಜುಳಾ ಏನ್ ಮಾತಾಜಿ? ನನ್ ಪ್ಯಾರ ಇದೆ ಮಾತಾಜಿ, ಓದಿಸ್ಬಿಡ್ತೀನಿ. ಹರೇ ಕೃಷ್ಣ ಮಾತಾಜಿ. ಓದಿ. ವಸುದೇವನು ಈ ರೀತಿಯಲ್ಲಿ ನಂದ ಮಹಾರಾಜನಿಗೆ ಹೇಳುತ್ತಿದ್ದಾಗ ನಂದ ಮಹಾರಾಜನು ಸ್ನೇಹ ಮತ್ತು ಅವನು ತನಗೆ ಮಾಡಿದ ಉಪಕಾರಗಳನ್ನು ಸ್ಮರಿಸಿಕೊಂಡು ಭಾವುಕನಾದ. ಅವನ ಕಣ್ಣುಗಳಲ್ಲಿ ನೀರು ತುಂಬಿತು. ಅವನು ಅಳಲು ಪ್ರಾರಂಭಿಸಿದ. ತನ್ನ ಸ್ನೇಹಿತ ವಸುದೇವನನ್ನು ಸಂತೋಷಪಡಿಸಲು ಮತ್ತು ಕೃಷ್ಣ ಬಲರಾಮರಿದ್ದ ಪ್ರೀತಿಯ ಬಂಧನಕ್ಕೊಳಗಾಗಿ ಅವರೊಡನೆ 3 ತಿಂಗಳ ಕಾಲ ಇದ್ದನು. ಈ ಕಾಲದ ನಂತರ ಯದುವಂಶದವರು ವೃಂದಾವನ ನಿವಾಸಿಗಳನ್ನು ಅವರ ಮನತಣಿಯುವಂತೆ ಸಂತೋಷಪಡಿಸಲು ಪ್ರಯತ್ನಿಸಿದರು. ಯದುವಂಶದವರು ವಸ್ತ್ರ, ಆಭರಣಗಳು ಮತ್ತಿತರ ಬೆಲೆಬಾಳುವ ವಸ್ತುಗಳನ್ನು ನಂದ ಮಹಾರಾಜನಿಗೂ ಅವನ ಸಂಗಡಿಗರಿಗೂ ಕೊಟ್ಟು ಅವರನ್ನು ಸಂತೋಷಪಡಿಸಲು ಪ್ರಯತ್ನಿಸಿದರು. ಅವರಿಗೆ ಸಂಪೂರ್ಣವಾಗಿ ಸಮಾಧಾನವಾಯಿತು. ವಸುದೇವ, ಉಗ್ರಸೇನ, ಕೃಷ್ಣ, ಬಲರಾಮ, ಉದ್ಧವ ಮತ್ತು ಯದುವಂಶದ ಇತರರೆಲ್ಲ ನಂದ ಮಹಾರಾಜನಿಗೂ ಅವನ ಸಂಗಡಿಗರಿಗೂ ಪ್ರತ್ಯೇಕವಾಗಿ ಉಡುಗೊರೆಗಳನ್ನು ಕೊಟ್ಟರು. ಬೀಳ್ಕೊಡುಗೆಯ ಉಡುಗೊರೆಗಳನ್ನು ಪಡೆದು ನಂದ ಮಹಾರಾಜನು ತನ್ನ ಸಂಗಡಿಗರೊಂದಿಗೆ ವ್ರಜಭೂಮಿಯಾದ ವೃಂದಾವನಕ್ಕೆ ಹೊರಟನು. ಆದರೆ ವೃಂದಾವನ ನಿವಾಸಿಗಳ ಮನಸ್ಸುಗಳು ಕೃಷ್ಣ ಬಲರಾಮರೊಂದಿಗೆ ಇದ್ದವು. ಆದುದರಿಂದ ಅವರು ತಮ್ಮ ಮನಸ್ಸುಗಳನ್ನು ಹಿಂದೆಯೇ ಬಿಟ್ಟು ಹೊರಟರು. ಸಾಕಾ ಮಾತಾಜಿ? ಸ್ಮಾಲ್ ಪ್ಯಾರ ಇದೆ. ತಮ್ಮ ಸ್ನೇಹಿತರು ಮತ್ತು ತಮ್ಮನ್ನು ನೋಡಲು ಬಂದವರು ನಿರ್ಗಮಿಸುತ್ತಿದ್ದಾಗ ವೃಷ್ಣಿ ವಂಶದವರು ಮಳೆಗಾಲವು ಸಮೀಪಿಸುತ್ತಿದ್ದುದನ್ನು ಗಮನಿಸಿದರು. ತಾವು ದ್ವಾರಕೆಗೆ ಹಿಂದಿರುಗಲು ನಿಶ್ಚಯಿಸಿದರು. ಅವರಿಗೆ ಸಂಪೂರ್ಣವಾಗಿ ಮನಸ್ಸು ಸಮಾಧಾನವಾಗಿತ್ತು, ಏಕೆಂದರೆ ಅವರು ಕೃಷ್ಣನೇ ತಮ್ಮ ಸರ್ವಸ್ವ ಎಂದು ಭಾವಿಸಿದ್ದರು. ಅವರು ದ್ವಾರಕೆಗೆ ಹಿಂದಿರುಗಿದಾಗ ವಸುದೇವನ ಯಜ್ಞ ಹಲವು ಮಂದಿ ಬಂಧು ಮಿತ್ರರನ್ನು ಕಂಡದ್ದು. ಅದು ಸ್ಕ್ರೀನು ಇದಾಯ್ತು ಮಾತಾಜಿ. ತಮ್ಮ ಪ್ರಯಾಣ ಕಾಲದಲ್ಲಿ ಪುಣ್ಯಕ್ಷೇತ್ರಗಳಲ್ಲಿ ನಡೆದ ಸಂಗತಿಗಳು ಎಲ್ಲವನ್ನು ಬಹುತೃಪ್ತಿಯಿಂದ ಬಣ್ಣಿಸಿದರು. ಅಷ್ಟೇ. ವಸುದೇವನ ಯಜ್ಞ ಕಾರ್ಯಗಳು ಎಂಬ 83ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವನೆಗಳಿಗೆ ಮುಗಿಯಿತು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ವಸುದೇವ ಏನ್ ಮಾಡ್ತಾನೆ, ಇಲ್ಲಿ ಯಜ್ಞ ಮಾಡ್ಲಿಕ್ಕೆ ಒಪ್ಪಿಕೊಳ್ತಾನೆ. ಯಜ್ಞ ಮಾಡ್ಲಿಕ್ಕೆ ಬಹು ಸಜ್ಜನಾದ ವಸುದೇವನು ಎಲ್ಲ ಋಷಿಗಳ ಮಾತನ್ನು ಕೇಳ್ತಾನೆ. ಅವರ ಚರಣ ಕಮಲಿಗೆ ನೂರಪೂರ್ವಕವಾದ ಪ್ರಣಾಮಗಳನ್ನು ಅರ್ಪಿಸ್ತಾನೆ. ಅನಂತರ ಅವರೇ ಯಜ್ಞಗಳನ್ನು ಮಾಡ್ಬೇಕು ಅಂತ ಕೇಳ್ಕೊಳ್ತಾರೆ. ಅಧ್ವರಿ ಅಂತಾರೆ. ಅಧ್ವರಿ ಅಂದ್ರೆ ಯಾರು ಯಜ್ಞ ಮಾಡ್ತಾರೆ ಅವರಿಗೆ ಅಧ್ವರಿ ಅಂತಾರೆ. ಆ ಋಷಿಗಳನ್ನೇ ಆರಿಸ್ತಾನೆ ಅವರು. ಅವ್ರು ಏನ್ ಹೇಳ್ತಾರೆ, ಇಲ್ಲಿ ಏನೇನು ಯಜ್ಞಕ್ಕೆ ಬೇಕು ಆ ಸಾಮಾನುಗಳನ್ನೆಲ್ಲ ನೀವು ರೆಡಿ ಮಾಡು ಅಂತ ಹೇಳ್ತಾರೆ. ಹಾಗೆ ಯಜ್ಞಗಳಿಗೆ ಎಲ್ಲ ಮಾಡ್ಲಿಕ್ಕೆ ರೆಡಿ ಮಾಡ್ತಾರೆ. ಅವರ ಮನಸ್ಸನ್ನು ಒಲಿಸಿದ ನಂತರ ಯದುವಂಶದವರೆಲ್ಲ ಸ್ನಾನ ಮಾಡಿ ಬರ್ತಾರೆ. ಒಳ್ಳೊಳ್ಳೆ ಉಡುಪುಗಳನ್ನೆಲ್ಲ ಧರಿಸಿ ಕಮಲದ ಹಾರದಿಂದ ಅಲಂಕೃತರಾಗ್ತಾರೆ. ವಸುದೇವನ ಹೆಂಡತಿಯರು ಸ್ವಲ್ಪ ಸೊಗಸಾದ ಬಟ್ಟೆ ಧರಿಸ್ಕೊಂಡು ಬರ್ತಾರೆ. ಬಂಗಾರ ಮತ್ತೆ ಏನೇನೋ ಹಾಕೊಳ್ತಾರಲ್ಲ ಎಲ್ಲ ಒಡವೆಗಳನ್ನೆಲ್ಲ ತೊಟ್ಕೊಳ್ತಾರೆ. ಆಮೇಲೆ ಯಜ್ಞದಲ್ಲಿ ಅರ್ಪಿಸಬೇಕಾದ ವಸ್ತುಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಯಜ್ಞಶಾಲೆಗೆ ಬರ್ತಾರೆ. ನೆಕ್ಸ್ಟ್ ಸ್ಕ್ರೀನ್ ಮೇಲೆ ಮಾಡಿ. ಎಲ್ಲವೂ ಮುಕ್ತಾಯವಾದಾಗ ಮೃದಂಗಗಳು, ಶಂಖಗಳು ಎಲ್ಲ ಮೊಳಗ್ತಾವಂತೆ. ಅಂದ್ರೆ ಯಾವುದೇ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡುವಾಗ ಇದೆಲ್ಲ ಸ್ಟಾರ್ಟ್ ಮಾಡ್ತಾರೆ. ಆ ವಾದ್ಯಗಳನ್ನೆಲ್ಲ ಮೊಳಗ್ತಾರೆ. ಭಕ್ತಿ ನಿರತ ಪುರುಷರು ಮತ್ತು ಸ್ತ್ರೀ ನೃತ್ಯಗಾರರೆಲ್ಲ ನೃತ್ಯ ಮಾಡ್ತಾರೆ, ಹಾಡ್ತಾರೆ. ಆಮೇಲೆ
ಆಗ ಅದರ ಭಜನೆಯನ್ನು ಮಾಡ್ತಾರೆ. ಬಹು ಮಧುರ ಕಂಠದ ಗಂಧರ್ವರು ಅವರ ಪತ್ನಿಯರು ಮಂಗಳ ಗೀತೆಗಳನ್ನು ಹಾಡ್ತಾರೆ. ವಸುದೇವನ ಕಣ್ಣಿಗೆ ಕಾಡಿ ಹಚ್ಕೊಳ್ತಾನೆ, ಕಾಡಿಗೆ ದೇಹಕ್ಕೆ ಬೆಣ್ಣೆ ಹಚ್ಕೊಳ್ತಾನಂತೆ. ಅದು ಕ್ರಮ, ಶಾಸ್ತ್ರ ಅಂತೆ. ಅವರ ಹೆಂಡತಿಯರೆಲ್ಲ ಏನ್ ಮಾಡ್ತಾರೆ, ಪತ್ನಿಯರೊಡನೆ ಅಭಿಷೇಕದಿಂದ ಎಷ್ಟು ಜನ, 18 ಜನ ಹೆಂಡತಿಯರಂತೆ ವಸುದೇವನಿಗೆ ಪವಿತ್ರನಾಗಲು ಕುಳಿತಾನೆ. ಚಂದ್ರ ಮತ್ತು ನಕ್ಷತ್ರಗಳಿಗೆ ಮಾಡಿದಂತೆಯೇ ಎಲ್ಲ ಉತ್ಸವವನ್ನು ಕಟ್ಟುನಿಟ್ಟಾಗಿ ಶಾಸ್ತ್ರಗಳ ವಿಧಿಯಂತೆ ಮಾಡ್ಲಾಯ್ತು. ಅಲ್ಲಿ ಏನೇನ್ ಮಾಡ್ತಾರೆ ಆತರ ಶಾಸ್ತ್ರ ಪ್ರಕಾರ ವಸುದೇವ ರೆಡಿ ಆಗ್ತಾನೆ. ಎಲ್ಲ ಯಜ್ಞ ವೇದಿಕೆಯನ್ನು ಕೈಗೊಳ್ಳುತ್ತಿರುವುದರಿಂದ ಜಿಂಕೆಯ ಚರ್ಮವನ್ನು ಅವನು ಧರಿಸ್ತಾರೆ ವಸುದೇವ. ಮತ್ತೆ ಪತ್ನಿಯರೆಲ್ಲ ಸೊಗಸಾದ ಸೀರೆಗಳು, ಬಳೆಗಳು, ಹಾರಗಳು, ಕಾರ್ತಿಕೆಗಳು, ಪೆಂಡನೆಗಳು ಮತ್ತಿತರ ಆಭರಣಗಳಿಂದ ಶೋಭಿಸಿದರು. ಈ ಪತ್ನಿಯರ ಮಧ್ಯೆ ವಸುದೇವ ಹೇಗ್ ಕಾಣ್ತಿದ್ದ ಅಂದ್ರೆ ಯಜ್ಞಗಳನ್ನು ಮಾಡುವ ದೇವೇಂದ್ರನಂತೆ ಸುಂದರವಾಗಿ ಕಂಡಂತೆ. 18 ಜನರ ಮಧ್ಯೆ ಕೂತಿದ್ದ ಅಲ್ವಾ, ದೇವೇಂದ್ರನಾಗಿ ಕಂಡಂತೆ. ಮತ್ತೆ ಕೃಷ್ಣ ಬಲರಾಮರು ಕೂಡ ಹಾಗೆ, ಅವರ ಹೆಂಡತಿಯರು ತುಂಬಾ ಜನ ಇರ್ತಾರೆ, 16,108 ಜನ ಬಲರಾಮನ ಹೆಂಡತಿಯರು ಎಲ್ಲರೂ ಬಂದು ಕೂತ್ಕೊಳ್ತಾರೆ. ಅವರು ಕೂಡ ಜೀವಿಗಳು ಹೇಗೆ ಕಾಣ್ತಾರಂದ್ರೆ ಭಗವಂತ ಅವನ ವಿಭಿನ್ನಾಂಶದ ಒಟ್ಟಿಗೆ ಹೇಗೆ ಕೂತ್ಕೊಂಡಿರ್ತಾನೆ ಅಲ್ಲಿ ಗೋಲೋಕದಲ್ಲಿ, ಅದೇ ತರ ಕಾಣ್ತಾನಂತೆ ನೋಡಿ. ವಿಭಿನ್ನಾಂಶದ ಜೀವಿಗಳು ಮತ್ತು ಹಲವು ಶಕ್ತಿಗಳನ್ನ ದೇವೋತ್ತಮ ಪರಮಪುರುಷನೇ ಅಲ್ಲಿ ಕಾಣುತ್ತಿದ್ದಂತಿತ್ತು ಅಂತ ಹೇಳ್ತಾರೆ. ಕೃಷ್ಣನಿಗೆ ಹಲವಾರು ಶಕ್ತಿಗಳಿವೆ ಮತ್ತು ವಿಭಿನ್ನಾಂಶಗಳಿವೆ ಎಂದು ಶಾಸ್ತ್ರಗಳಲ್ಲಿ ಹೇಳಿದೆ. ಆದ್ರೆ ಯಜ್ಞಶಾಲೆಯಲ್ಲಿದ್ದವರು ದೇವೋತ್ತಮ ಪರಮಪುರುಷನು ತನ್ನ ವಿವಿಧ ಶಕ್ತಿಗಳೊಡನೆ ನಿರಂತರವಾಗಿ ಹೇಗಿರುತ್ತಾನೆ ಎನ್ನುವುದನ್ನು ಅನುಭವಿಸಲು ಸಾಧ್ಯವಾಯಿತು. ಅವರಿಗೆ ಕೂತ್ಕೊಂಡಾಗ ಅವನ ಶಕ್ತಿಗಳು ತುಂಬಾ ಇದೆ ಅವನಿಗೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಅದೆಲ್ಲ ಇಲ್ಲಿ ಈಗ ನೋಡ್ಲಿಕ್ಕೆ ಆಯ್ತು ನಮ್ಗೆ, ಅದೇ ತರ ಕಾಣ್ತಾ ಇತ್ತು ಅವರು ಅಂತ ಹೇಳ್ತಾರೆ. ಮತ್ತೆ ಹೇಗೆ ಕೃಷ್ಣನು ನಾರಾಯಣನಾಗಿ, ಬಲರಾಮ ಸಂಕರ್ಷಣನಾಗಿ ಅವರಿಗೆ ಅಲ್ಲಿ ಕಾಣಿಸ್ತಾರೆ. ವಸುದೇವನು ಜ್ಯೋತಿಷ್ಠೋಮ, ದರ್ಶ, ಪೂರ್ಣಮಾಸ ಮುಂತಾದ ಯಜ್ಞಗಳನ್ನೆಲ್ಲ ಮಾಡ್ತಾನೆ. ಒಂದೊಂದು ಯಜ್ಞ ಅಲ್ಲ, ಎಷ್ಟು ಯಜ್ಞ ಮಾಡಿ ಭಗವಂತನಿಗೆ ಪ್ರಸನ್ನಗೊಳಿಸ್ತಾನೆ. ಇವುಗಳಲ್ಲಿ ಕೆಲವು ಯಜ್ಞಗಳಿಗೆ ಪ್ರಕೃತ ಎಂದು, ಕೆಲವುಗಳಿಗೆ ವೈಕೃತ ಎಂದು ಹೇಳ್ತಾರಂತೆ. ಅನಂತರ ಅಗ್ನಿಹೋತ್ರ ಎನ್ನುವ ಯಜ್ಞಗಳನ್ನು ಮಾಡಲಾಯಿತು ಮತ್ತು ವಿಧಿಸಿದ ವಸ್ತುಗಳನ್ನು ಸೂಕ್ತ ರೀತಿಯಲ್ಲಿ ಅರ್ಪಿಸಲಾಯಿತು. ಎಷ್ಟು ವಸ್ತುಗಳೆಲ್ಲ ಸಂಗ್ರಹಿಸಿದಾರೆ ಅದನ್ನೆಲ್ಲ ಅರ್ಪಿಸ್ತಾರೆ. ತುಂಬಾ ದ್ರವ್ಯಗಳು ಅದೆಲ್ಲ ಬೇಕು ಯಜ್ಞಕ್ಕೆ, ಈಗ ನಮ್ಗೆ ಸಾಧ್ಯ ಇಲ್ಲ ಕಲಿಯುಗದಲ್ಲಿ. ಹೀಗೆ ವಿಷ್ಣು ಪ್ರಸನ್ನನಾದನು. ಯಜ್ಞದಲ್ಲಿ ಆಹುತಿಗಳನ್ನು ಅರ್ಪಿಸುವುದರ ಉದ್ದೇಶವು ವಿಷ್ಣುವನ್ನು ಸಂತೋಷಗೊಳಿಸುವುದು ಅಂತ ಹೇಳ್ತಾರೆ. ಆದ್ರೆ ಕಲಿಯುಗದಲ್ಲಿ ಇದು ಆಹುತಿಯನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ದ್ರವ್ಯಗಳನ್ನು ಶೇಖರಿಸುವುದೆಲ್ಲ ಕಷ್ಟ ಆಗ್ತದೆ. ಅದಕ್ಕೆ ಈಗ ನಮಗೆ ಏನ್ ಹೇಳಿದ್ದಾರೆ, ಕಲಿಯುಗದಲ್ಲಿ ಸಂಕೀರ್ತನ ಯಜ್ಞ ಮಾತ್ರ ಹೇಳಿದ್ದಾರೆ. ಆದ್ರೆ ಇಲ್ಲಿ ಕಲಿಯುಗದವರಿಗೆ ತುಂಬಾ ದೌರ್ಭಾಗ್ಯ, ಆತಂಕಗಳು, ಕಷ್ಟಗಳು ಬಂದಾಗ, ಶೋಭೆಗೊಳದಾಗ, ಮನಃಶಾಂತಿ ಕದಕಿದಾಗ ಅವ್ರೇನ್ ಮಾಡ್ಬೇಕು, ಸಂಕೀರ್ತನ ಯಜ್ಞ ಮಾಡ್ಬೇಕು ಅಂತ ಹೇಳ್ತಾರೆ. ಚೈತನ್ಯ ಮಹಾಪ್ರಭುಗಳು ಹೇಳಿರುವಂತಹ ಈ ಸಂಕೀರ್ತನ ಯಜ್ಞ ಮಾಡಿದ್ರೆ ನಮ್ಗೆ ಸಾಕು, ಕಲಿಯುಗಕ್ಕೆ ಇದು ಒಂದೇ ಮಾರ್ಗ ಅಂತ ಹೇಳ್ತಾರೆ. ಯಜ್ಞಗಳನ್ನು ಮುಗಿಸಿದ ನಂತರ ವಸುದೇವನು ಅಧ್ವರ್ಯರಿಗೆ ವಿಪುಲವಾಗಿ ಐಶ್ವರ್ಯ, ವಸ್ತ್ರ, ಒಡವೆಗಳು, ಭೂಮಿ ಮತ್ತು ಸೇವಕಿಯನ್ನು ದಾನ ಮಾಡ್ತಾನೆ. ಅಂದ್ರೆ ಈ ಬ್ರಾಹ್ಮಣರಿಗೆ ಏನೇ ಒಂದು ಯಜ್ಞ ಯಾಗಾದಿಗಳನ್ನು ಮಾಡಿದಾಗ ದಾನ ಕೊಡ್ತಾರೆ. ಅದನ್ನೆಲ್ಲ ಇಲ್ಲಿ ವಸುದೇವ ಕೂಡ ಕೊಟ್ಟಿರ್ತಾನೆ. ಅನಂತರ ವಸುದೇವನ ಪತ್ನಿಯರು ಅವಭೃತ ಸ್ನಾನವನ್ನು ಮಾಡಿ ಪತ್ನಿ ಸಂಯಾಜ ಎನ್ನುವ ಯಜ್ಞವನ್ನು ಮಾಡ್ತಾರೆ. ಸೂಕ್ತವಾದ ಎಲ್ಲ ವಸ್ತುಗಳನ್ನು ಅರ್ಪಿಸಿ ಅವರೆಲ್ಲರೂ ಪರಶುರಾಮನು ಸೃಷ್ಟಿಸಿದ ರಾಮಹೃದ ಎನ್ನುವ ಸರೋವರದಲ್ಲಿ ಸ್ನಾನ ಮಾಡ್ತಾರೆ. ಎಲ್ಲರೂ ಅವರ ಯಜ್ಞ ಆದ ನಂತರ ಅವರಲ್ಲಿ ಹೋಗಿ ಸ್ನಾನ ಮಾಡ್ತಾರೆ. ಮತ್ತೆ ಅವರ ಪತ್ನಿಯರು ಏನೇನು ಧರಿಸಿರ್ತಾರೆ, ಆಭರಣಗಳು, ವಸ್ತ್ರಗಳು, ಅದನ್ನೆಲ್ಲವನ್ನು ಇವರಿಗೆ ಆಶ್ರಿತರಿಗೆ ದಾನ ಕೊಡ್ತಾರೆ. ಅಂದ್ರೆ ಎಲ್ಲ ನೃತ್ಯ, ಸಂಗೀತ ಎಲ್ಲ ಮಾಡ್ತಾರಲ್ವಾ, ಅಲ್ಲಿ ತುಂಬಾ ಜನ ಬಂದಿರ್ತಾರೆ, ಅವರಿಗೆ ಕೊಡ್ತಾರೆ. ಯಜ್ಞವನ್ನು ಮಾಡುವುದಕ್ಕೆ ಐಶ್ವರ್ಯವನ್ನು ವಿಪುಲವಾಗಿ ಹಂಚುವುದು ಎನ್ನುವುದು ಗಮನಿಸಬೇಕು. ಅಂದ್ರೆ ಯಜ್ಞ ಮಾಡಿದಾಗ ತುಂಬಾ ಯಜ್ಞಕ್ಕೆ ಹಾಕ್ತಾರೆ, ಮತ್ತೆ ದಾನ ಕೂಡ ಕೊಡ್ತಾರೆ. ಬಳಸಿದ ವಸ್ತುಗಳು ಮತ್ತು ಆಭರಣಗಳನ್ನು ಯಜ್ಞದ ನಂತರ ಅಧೀನ ಸಹಾಯಕರಿಗೆ ಹಂಚಲಾಗುತ್ತಿತ್ತು ಮತ್ತು ಯಜ್ಞದ ಪ್ರಾರಂಭದಲ್ಲಿ ದಾನವನ್ನು ಬ್ರಾಹ್ಮಣರಿಗೆ ಮತ್ತು ಯಜ್ಞ ಯಾರು ಮಾಡ್ತಾರೆ ಆಚಾರ್ಯರು ಅವರಿಗೆ ನೀಡಲಾಗುತ್ತಿತ್ತು. ಅತ್ತುವರೆ ಅಂತ ಸಂಗೀತಗಾರನಿಗೆ ಮತ್ತು ಗಮಕಿಗಳಿಗೆ ಬಳಸಿದ ವಸ್ತ್ರಗಳನ್ನು ದಾನ ಮಾಡಿ ದೇವನು ಅವರ ಪತ್ನಿಯರು ಹೊಸ ವಸ್ತ್ರಗಳನ್ನು ಆಭರಣ ಧರಿಸುತ್ತಾರೆ. ಬ್ರಾಹ್ಮಣರಿಂದ ಮೊದಲಾಗಿ ನಾಯಿಗಳವರೆಗೆ ಒಳ್ಳೆ ಭೋಜನ ಕೊಡ್ತಾರೆ, ಪುಷ್ಕಳ ಭೋಜನ ಅಂತ ಹೇಳ್ತಾರೆ. ಇದಾದ ನಂತರ ವಸುದೇವ ಸ್ನೇಹಿತರು, ಕುಟುಂಬದವರು, ಪತ್ನಿಯರು ಮತ್ತು ಮಕ್ಕಳು ಅವರೊಂದಿಗೆ ವಿದರ್ಭ, ಕೋಸಲ, ಕುರು, ಕಾಶಿ, ಕೇಕಯ ಮತ್ತು ಸಂಜೆಯ ವಂಶದವರೊಂದಿಗೆ
ಎಲ್ಲ ಸಭೆ ಸೇರ್ತಾರೆ, ಯಜ್ಞ ಯಾಗಾದಿಗಳನ್ನು ಮುಗಿದ ನಂತರ ಸಭೆ ಸೇರ್ತಾರೆ. ಮತ್ತೆ ಅವರಿಗೆಲ್ಲರಿಗೆ ಇವರು ವಿಪುಲವಾದ ಉಡುಗೊರೆಗಳನ್ನು ಕೊಡ್ತಾರೆ, ಮತ್ತೆ ಗೌರವಿಸ್ತಾರೆ. ದೇವತೆಗಳು, ಜನಸಾಮಾನ್ಯ, ಪಿತೃಗಳು, ಪ್ರೇತಗಳು ಮತ್ತು ಚಾರಣರು ಎಲ್ಲರನ್ನು ಸಂತೋಷ ಪಡಿಸ್ತಾರಂತೆ. ಅನಂತರ ಅಲ್ಲಿದ್ದವರೆಲ್ಲ ಸಿರಿದೇವಿಯ ಪತಿಯಾದ ಕೃಷ್ಣನ ಅನುಮತಿಯನ್ನು ಪಡೆದು ವಸುದೇವನು ಮಾಡಿದ ಯಾಗದ ವೈಭವವನ್ನು ಹೊಗಳುತ್ತಾ ಅವರವರ ಮನೆಗಳಿಗೆ ಹೋಗ್ತಾರೆ. ಧೃತರಾಷ್ಟ್ರ, ವಿದುರ ಅಂದ್ರೆ ಇವರು ಕುರುವಂಶದವರಲ್ಲಿ ಇರ್ತಾರೆ. ಕುರುವಂಶದವರೆಲ್ಲರೂ ಮತ್ತೆ ಯದುವಂಶದವರು ಇರ್ತಾರೆ. ಇವರೆಲ್ಲ ಅಗಲಬೇಕಲ್ವಾ, ಅದಕ್ಕೆ ತುಂಬಾ ದುಃಖ ಆಗ್ತದೆ ಅವರಿಗೆ ಬಿಟ್ಟು ಹೋಗ್ಲಿಕ್ಕೆ. ಆದ್ದರಿಂದ ಭಾವುಕರಾಗಿ ಅಲ್ಲಿ ಪ್ರತಿಯೊಬ್ಬರು ಒಬ್ಬರನ್ನೊಬ್ಬರು ಆಲಂಗಿಸಿಕೊಳ್ತಾರೆ ಅಂತ ಹೇಳ್ತಾರೆ. ಈ ಜಾಗದಲ್ಲಿ ಸೇರಿದ ಇನ್ನಿತರರು ಕೂಡ ತೆರಳಿದರು, ಎಲ್ಲರೂ ಹೋಗ್ತಾರೆ. ಅಲ್ಲಿ ಉಳಿಯುವುದು ಯಾರು? ನಂದ ಮಹಾರಾಜ ಮತ್ತೆ ಅವನ ಗೋಪಾಲ ಬಾಲಕರು, ಅವನ ಜೊತೆ ಯಾರ್ಯಾರು ಬಂದಿದ್ದಾರೆ, ಮತ್ತೆ ಯದುವಂಶದವರು ಉಳಿದಿರ್ತಾರೆ. ಅವರು ಅಲ್ಲಿ ಉಳಿತಾರೆ, ಎಲ್ಲಿ? ಆ ಕುರುಕ್ಷೇತ್ರದಲ್ಲಿ. ಅಲ್ಲಿ ಎಷ್ಟು ಸ್ನೇಹ ಭಾವದಿಂದ ಅಲ್ಲಿ ಅವರು ಎಲ್ಲ ಉಡುಗೊರೆಗಳನ್ನೆಲ್ಲ ಕೊಡ್ತಾರೆ. ಯಾರಿಗೆ? ಕೃಷ್ಣ ಬಲರಾಮ, ನಂದ ಮಹಾರಾಜ ಮತ್ತೆ ಅವರ ಜೊತೆಯಲ್ಲಿ ಬಂದ ಗೋಪಾಲಕರವರಿಗೆಲ್ಲ ಉಡುಗೊರೆಗಳನ್ನು ಕೊಡ್ತಾರೆ. ಆಮೇಲೆ ಅಲ್ಲಿ ಬಹುಕಾಲ ಇರ್ತಾರೆ, ಅಂದ್ರೆ 3 ತಿಂಗಳ ತನಕ ಇರ್ತಾರೆ. ಯಜ್ಞದ ನಂತರ ವಸುದೇವನ ಸಂತೋಷಕ್ಕೆ ಮಿತಿಯೇ ಇಲ್ಲ. ಅವನ ಕುಟುಂಬದವರೆಲ್ಲ ಅವನೊಡನಿದ್ದರು. ಅವರೆಲ್ಲರ ಎದುರಿಗೆ ಅವನೇನ್ ಮಾಡ್ತಾನೆ? ನಂದ ಮಹಾರಾಜನ ಕೈಯನ್ನು ಹಿಡ್ಕೊಂಡು ಅವನಿಗೆ ಹೀಗೆ ಹೇಳ್ತಾನೆ, ಅಂದ್ರೆ ಅವನು ತುಂಬಾ ಸಹಾಯ ಮಾಡಿದಾನೆ, ಅದನ್ನೆಲ್ಲ ನೆನ್ಸ್ಕೊಳ್ತಾ ಬರ್ತಾನೆ, ಹೇಳ್ತಾ ಬರ್ತಾನೆ. ಪ್ರೀತಿಯ ಸೋದರ, ದೇವೋತ್ತಮ ಪರಪುರುಷನ ಈ ಪ್ರೀತಿ ಮತ್ತು ಪ್ರೇಮ ಎನ್ನುವ ದೊಡ್ಡ ಬಾಂಧವ್ಯವನ್ನು ಸೃಷ್ಟಿ ಮಾಡಿದ್ದಾನೆ. ಪ್ರೀತಿ ಪ್ರೇಮ ಅನ್ನುವ ಬಾಂಧವ್ಯ ಸೃಷ್ಟಿ ಮಾಡಿದ್ದಾನೆ ಭಗವಂತ. ಅದು ಈ ಋಷಿ ಮುನಿಗಳಿಗೂ ಬಿಟ್ಟಿರ್ತಂತ, ಅವರಿಗೂ ಕೂಡ ಅದರ ತೊಡಕು ಇದೆ. ಅದು ತೊಡೆದು ಹಾಕುದು ಕಷ್ಟ, ಅವರಿಗೂ ಕೂಡ ಇದೆ ಪ್ರೀತಿ ಮತ್ತೆ ಪ್ರೇಮ ಅನ್ನುವಂಥದ್ದು ಹೇಳ್ತಾರೆ. ಪ್ರಿಯ ಸೋದರ, ನೀನು ತೋರಿಸಿದ ಪ್ರೀತಿಯ ಭಾವನೆಗಳನ್ನು ನಾನು ಹಿಂದಿರುಗಿಸಲಾರೆ. ನೀನು ತುಂಬಾ ಪ್ರೀತಿ ಕೊಟ್ಟಿದ್ಯಾ, ಅದನ್ನ ನನಗೆ ಹಿಂದೆ ಕೊಡ್ಲಿಕ್ಕೆ ಆಗುದಿಲ್ಲ. ನಾನು ಕೃತಜ್ಞ. ನೀನು ಸಂತನಂತೆ ನಡೆದುಕೊಂಡೆ, ಆದ್ರೆ ನಾನು ನಿನ್ನ ಋಣವನ್ನು ತೀರ್ಸಲಿಕ್ಕೆ ಸಾಧ್ಯ ಇಲ್ಲ ಋಣ ಅಂತ ಹೇಳ್ತಾನೆ. ಸ್ನೇಹಪೂರ್ವಕ ಉಪಕಾರಗಳಿಗೆ ನಾನು ಏನನ್ನೂ ಪ್ರತಿಯಾಗಿ ಕೊಡಲಾರೆ, ಆದ್ರೆ ನಮ್ಮಿಬ್ಬರ ಒಂದು ಬಾಂಧವ್ಯ ಇದು ಶಾಶ್ವತವಾಗಿ ಮುಂದುವರಿ, ನಿನ್ ಸ್ನೇಹ ಅಂತ ಹೇಳಿ ಯಾವಾಗ್ಲೂ ಕಳೆದು ಹೋಗುದಿರ್ಲಿ, ಅದನ್ನೇ ನಾನೊಂದು ಕೇಳ್ಕೊಳ್ತಾ ಇದ್ದೇನೆ. ಮತ್ತೆ ಅಸಾಮರ್ಥ್ಯವನ್ನು ನೀನು ಕ್ಷಮಿಸ್ತೀಯಾ? ನನ್ನ ಸಹಾಯಕ್ಕೆ ನಾನೇನು ಪ್ರತಿ ಸಹಾಯ ಮಾಡ್ಲಿಕ್ಕೆ ಆಗ್ಲಿಲ್ಲ, ಈ ಅಸಾಮರ್ಥ್ಯವನ್ನು ನೀನು, ನನ್ನ ಸಾಮರ್ಥ್ಯವನ್ನು ನೀನು ಕ್ಷಮಿಸು ಅಂತ ಹೇಳ್ತಾನೆ. ಕೊಡ್ಲಿಕ್ಕೆ ಆಗ್ಲಿಲ್ಲ ಅಲ್ವಾ, ಅದಕ್ಕಾಗಿ ಕ್ಷಮೆ ಕೇಳ್ತಾನೆ. ಪ್ರಿಯ ಸಹೋದರ, ಪ್ರಾರಂಭದಲ್ಲಿ ನಾನು ಸೆರೆಮನೆಯಲ್ಲಿದ್ದೆ. ಈಗ ತನ್ನ ತಪ್ಪನ್ನು ಹೇಳ್ತಾನೆ, ನಾನು ಸೆರೆಮನೆಯಲ್ಲಿದ್ದಾಗ ನನಗೆ ಏನು ಕೊಡ್ಲಿಕ್ಕೆ ಆಗ್ಲಿಲ್ಲ, ಸೆರೆಮನೆಯಿಂದ ಬಂದ ಮೇಲೆ ನಾನು ಶ್ರೀಮಂತಿಕೆಯಿಂದ ಕುರುಡನಾಗಿದ್ದೇನೆ ಅಂತ ಹೇಳ್ತಾನೆ. ಆದ್ರಿಂದ ಈಗಲೂ ನಿನ್ನನ್ನು ತೃಪ್ತಿಪಡಿಸಲು ನನಗೆ ಆಗ್ಲೇ ಇಲ್ಲ. ಪ್ರಿಯ ಸಹೋದರ, ನೀನು ಎಷ್ಟು ಒಳ್ಳೆಯವನು ಮತ್ತು ಮೃದು ಸ್ವಭಾವದವನೆಂದರೆ ನೀನು ಎಲ್ಲರನ್ನು ಗೌರವಿಸ್ತೀಯ. ನಿನಗೆ ಯಾವ ಗೌರವ ಬೇಕಂತ ನೀನು ಬಯಸುವುದೇ ಇಲ್ಲ, ಅದಕ್ಕೆ ಲಕ್ಷ್ಯನೇ ಕೊಡುದಿಲ್ಲ ನೀನು. ಬದುಕಿನಲ್ಲಿ ಶುಭ ಪ್ರಗತಿಯನ್ನು ಬಯಸುವವನಿಗೆ ಅತಿಯಾದ ಐಶ್ವರ್ಯವಿರಬಾರದು ಅಂತ ಹೇಳ್ತಾರೆ. ಇನ್ನೊಬ್ಬರಿಗೆ ಒಳ್ಳೇದನ್ನು ಬಯಸುವವನಿಗೆ ತುಂಬಾ ಐಶ್ವರ್ಯ ಇರಬಾರದು, ಯಾಕಂದ್ರೆ ಅವನು ಆ ಐಶ್ವರ್ಯದಲ್ಲೇ ಮುಳುಗಿ ಕುರುಡಾಗಿ ಬಿಡ್ತಾನೆ, ಅವನು ತನ್ನ ಬಂಧು ಮಿತ್ರರನ್ನು ನೋಡ್ಕೊಳ್ಳುದಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಬಂಧು ಮಿತ್ರರನ್ನು ನಾವು ನೋಡ್ಕೊಳ್ಬೇಕು, ಕುರುಡರಾಗಿ ವರ್ತಿಸಬಾರದು ಅಂತ ಹೇಳ್ತಾ ಇದ್ದಾರೆ. ವಸುದೇವನು ಈ ರೀತಿಯಲ್ಲಿ ನಂದ ಮಹಾರಾಜನಿಗೆ ಹೇಳುತ್ತಿದ್ದಾಗ ನಂದ ಮಹಾರಾಜ ಸ್ನೇಹ ಮತ್ತು ಅವನ ತನಗೆ ಮಾಡಿದ ಉಪಕಾರವನ್ನು ಸ್ಮರಿಸಿಕೊಂಡು ಭಾವುಕನಾದ, ಕಣ್ಣೀರಾಗ್ತಾನೆ, ಅಳು ಬರ್ತದಂತೆ ಅವನಿಗೆ, ಎಷ್ಟು ಪ್ರೀತಿ ತೋರಿಸ್ತಾ ಇದ್ದಾನೆ ವಸುದೇವ ನನಗೆ ಅಂತ. ಮತ್ತು ಕೃಷ್ಣ ಬಲರಾಮನಿಂದ ಪ್ರೀತಿಯ ಬಂಧನಕ್ಕೊಳಗಾಗಿ ಅವರೊಡನೆ 3 ತಿಂಗಳ ಕಾಲ ಅಲ್ಲೇ ಉಳಿಯುತ್ತಾನೆ. ಅಂದ್ರೆ ಕೃಷ್ಣ ಬಲರಾಮನ ಮೇಲೆ ತುಂಬಾ ಪ್ರೀತಿ ಇರ್ತದೆ, ಮತ್ತೆ ವಸುದೇವನ ಈ ಒಂದು ಪ್ರೀತಿಗೆ ಕಟ್ಟು ಬಿದ್ದು 3 ತಿಂಗಳು ಅಲ್ಲಿ ಉಳಿದಿರ್ತಾರೆ. ಯದುವಂಶದವರು ವಸ್ತ್ರ ಆಭರಣಗಳು ಮತ್ತಿತರ ಬೆಲೆ ಬಾಳುವ ವಸ್ತುಗಳನ್ನು ನಂದ ಮಹಾರಾಜನಿಗೆ ಕೊಟ್ಟು ಅವರನ್ನು ಸಂತೋಷ ಪಡಿಸಲು ಪ್ರಯತ್ನಿಸಿದ್ದಾರೆ. ಅವರು ಎಷ್ಟು ದಿನ ಇರ್ತಾರೆ ಅಲ್ಲಿ, ತುಂಬಾ ಸಂತೋಷವಾಗಿ ಅವರು ನೋಡ್ಕೊಳ್ತಾರಂತೆ 3 ತಿಂಗಳು. ಅವರಿಗೆ ಸಂಪೂರ್ಣ ಸಮಾಧಾನವಾಯಿತು. ವಸುದೇವ, ಉಗ್ರಸೇನ, ಕೃಷ್ಣ ಬಲರಾಮ, ಉದ್ಧವ ಇವರೆಲ್ಲರೂ ಬೇರೆ ಬೇರೆ ಉಡುಗೊರೆಗಳನ್ನು ಪ್ರತ್ಯೇಕವಾಗಿ ಅವರಿಗೆ ಕೊಡ್ತಾರೆ. ಮತ್ತೆ ಬೀಳ್ಕೊಡುಗೆಯ ಉಡುಗೊರೆಗಳನ್ನು ಪಡೆದು ನಂದ ಮಹಾರಾಜನು ತನ್ನ ಸಂಗಡಂಗರೊಡನೊಂದಿಗೆ ವ್ರಜಭೂಮಿಯಾದ ವೃಂದಾವನಕ್ಕೆ ಹೊರಡ್ತಾನ. 3 ತಿಂಗಳ ನಂತರ ಅಲ್ಲೇ ಇರ್ತಾರೆ ಅವರು ಕುರುಕ್ಷೇತ್ರದಲ್ಲಿ. ಅಲ್ಲಿಂದ ಇವರು ಹೊರಡ್ತಾರೆ. ಆದರೆ ವೃಂದಾವನ ನಿವಾಸಿಗಳ ಮನಸ್ಸುಗಳು ಕೃಷ್ಣ ಮತ್ತು ಬಲರಾಮನೊಂದಿಗೆ ಇದ್ದವು. ಅವರು ಹೊರಟೋದ್ರು ಕೂಡ ಮನಸ್ಸು ಕೂಡ ಇವರ ಜೊತೆನೆ ಇತ್ತವರದ್ದು. ಆದ್ದರಿಂದ ಅವರು ತಮ್ಮ ಮನಸ್ಸುಗಳನ್ನು ಹಿಂದೆಯೇ ಬಿಟ್ಟು ಹೊರಟರು, ಮನಸ್ಸೆಲ್ಲ ಇಲ್ಲೇ ಬಿಟ್ಟು ಅವರು ಮಾತ್ರ ಹೋಗ್ತಾರೆ. ತಮ್ಮ ಸ್ನೇಹಿತರು ಮತ್ತು ತಮ್ಮನ್ನು ನೋಡಲು ಬಂದವರು ನಿರ್ಗಮಿಸುತ್ತಿದ್ದಾಗ ವೃಷ್ಣಿ ವಂಶದವರು ಮಳೆಗಾಲವು ಸಮೀಪಿಸುತ್ತಿರುವುದನ್ನು ಗಮನಿಸಿದ್ದಾರೆ.
ಅಲ್ಲಿ ಮಳೆಗಾಲ ಪ್ರಾರಂಭ ಆಗ್ತದೆ. ಆಗ ಇವರಿಗೆ ಕೂಡ ಹೋಗ್ಬೇಕಲ್ವಾ ವಾಪಸ್ಸು. ಆಗ ತಾವು ಕೂಡ ದ್ವಾರಕೆಗೆ ಹಿಂದಿರುಗಲು ನಿಶ್ಚಯಿಸಿದರು. ಅವರಿಗೆ ಸಂಪೂರ್ಣವಾಗಿ ಮನಸ್ಸು ಸಮಾಧಾನವಾಗಿತ್ತು, ಏಕೆಂದರೆ ಅವರು ಕೃಷ್ಣನೇ ತಮ್ಮ ಸರ್ವಸ್ವ ಎಂದು ಭಾವಿಸಿದ್ದರು. ಅವರು ದ್ವಾರಕೆಗೆ ಹಿಂದಿರುಗಿದಾಗ ವಸುದೇವನ ಯಜ್ಞ, ಹಲವು ಮಂದಿ ಬಂಧು ಮಿತ್ರರನ್ನು ಕಂಡದ್ದು ಮತ್ತು ತಮ್ಮ ಪ್ರಯಾಣ ಕಾಲದಲ್ಲಿ ಪುಣ್ಯಕ್ಷೇತ್ರಗಳಲ್ಲಿ ನಡೆದ ಸಂಗತಿಗಳು ಎಲ್ಲವನ್ನು ಬಹು ತೃಪ್ತಿಯಿಂದ ವರ್ಣಿಸ್ತಾ ಇದ್ರಂತೆ ವಾಪಸ್ ದ್ವಾರಕೆಗೆ ಹೋಗಿ. ವಸುದೇವನ ಯಜ್ಞ ಕಾರ್ಯಗಳು ಎಂಬ 83ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು. ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ. ನೆಕ್ಸ್ಟ್ ವಸುದೇವನಿಗೆ ಆಧ್ಯಾತ್ಮಿಕ ಬೋಧನೆ ಕೊಡ್ತಾರೆ. ಮತ್ತೆ ಅವನ 6 ಮಕ್ಕಳು ಅದನ್ನು ಹಿಂದಿರುಗಿಸಿ ತಂದು ಕೊಡ್ತಾರೆ ಕೃಷ್ಣ ಬಲರಾಮ 84ನೇ ಅಧ್ಯಾಯದಲ್ಲಿ. ಧನ್ಯವಾದಗಳು ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ನಾಳೆ ಇರಲ್ಲ ಅಲ್ವಾ ಮಾತಾಜಿ? ಮಾತಾಜಿ ಧನ್ಯವಾದಗಳು. ಅಟೆಂಡೆನ್ಸ್ ಹಾಕಿದ್ರಾ ಎಲ್ಲ? ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಪಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವರ ಜೈ. ನೆರೆದಿರುವ ಎಲ್ಲ ಭಕ್ತ ಜೈ. ಕೃಷ್ಣ ಗ್ರಂಥರಾಜ್ ಕಿ ಜೈ. ಹರೇ ಕೃಷ್ಣ. ಎಲ್ರಿಗೂ ಧನ್ಯವಾದ. ಅಟೆಂಡೆನ್ಸ್ ಹಾಕಿದ್ರಾ ಎಲ್ರು? ಹಾ ಆಯ್ತು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ, ಧನ್ಯವಾದಗಳು ಮಾತಾಜಿ. ಕೃಷ್ಣ ಮಾತಾಜಿ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಶಕುಂತಲ ಮಾತಾಜಿ. ಇನ್ನು 6 ಅಧ್ಯಾಯ 84ನೇದ್ ಮಾಡ್ಬೇಕು ಮಂಡೇ. 89ರವರೆಗೆ ಇದೆ. ಇನ್ನೆಲ್ಲ ಮಾತಾಜಿ ಸ್ಟೋರಿ ನಾನ್ ಹಾಕಿದ್ದೀನಿ ಅಟೆಂಡೆನ್ಸ್. ನಾನ್ ಹಾಕಿದ್ದೀನಿ ಅಟೆಂಡೆನ್ಸ್. ಸರಿ ಮಾತಾಜಿ, ಸರಿ. ಥ್ಯಾಂಕ್ ಯು. ಆದ್ರೆ ಎಂಡ್ ಮಾಡೋಣ. ಅಟೆಂಡೆನ್ಸ್ ಓಪನ್ ಮಾಡಿದ್ರೆ ಎಲ್ರಿಗೂ ಸಿಗ್ತದೆ. ಮತ್ತೆ ಆಗ್ತಾ ಇದ್ರೆ ಲಲಿತಾ ಮಾತಾಜಿ ಎಂಡ್ ಮಾಡ್ಬೇಕಾ? ಮಾಡಿ ಮಾತಾಜಿ.